now request our honorable guests to please join us on the stage. I also request our respected correspondent Sri Karunakar J. Uchil to kindly escort the dignitaries to the dais. Where there is prayer, there is hope. Prayer is not asking, it is a longing for the soul. To seek the blessing of the Almighty for the success of today's program, let us begin with the prayer. I request the prayer group to kindly take their place. Sharanam, 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 Sharanam. Pasariga, Padapagari, Ma Pagari Sa. Pasariga, Padapagari, Ma Pagari Sa. Sangeetada ಸಂಕೀರ್ತನೆ ನಿನಗರ್ಪಣೆ ಶರಣಂ. ಸರಿಗಮಗಳ ಸ್ವರ ಸಂಗಮ ಚಿರಸ್ಪಂದನ ಶರಣಂ. ಅನುಬಂಧದ ಆರಾಧನೆ ಆಲಾಪನೆ ಶರಣಂ. ಅನುಗಾಲಕ್ಕೂ ದಯೆ ತೋರಿದ ದಿವ್ಯ ಜ್ಯೋತಿಗೆ ಶರಣಂ. ಅನುಗಾಲಕ್ಕೂ ದಯೆ ತೋರಿದ ದಿವ್ಯ ಜ್ಯೋತಿಗೆ ಶರಣಂ. ಪಸರಿಗಾ ಪದಪಗರಿ ಮಾ ಪಗರಿ ಸಾ. ಪಸರಿಗಾ ಪದಪಗರಿ ಮಾ ಪಗರಿ ಸಾ. ಮಾ ಪಗರಿ ಸಾ. ಮಾ ಪಗರಿ ಸಾ. Thank you for that soulful prayer. May these divine blessings guide our institution and our children towards wisdom, discipline and success. A warm welcome is the first step to our meaningful gathering. Now it gives me great pleasure to invite Sri Karunakar J. Uchil, correspondent of Uchil Bovis Educational Institutions, to deliver the welcome address and formally welcome the gathering. ಪ್ರಪ್ರಥಮವಾಗಿ ನಾನು ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣಕರ್ತರಾಗಿರುವ ನನ್ನ ಮಾತಾಪಿತರನ್ನು ಸ್ಮರಿಸುತ್ತಾ, ವಿಘ್ನ ನಿವಾರಕ ಗಣಪತಿಯ ಅನುಗ್ರಹವನ್ನು ಬೇಡುತ್ತಾ, ಭಗವತಿ ಮಾತೆಯ ಚರಣಕಮಲಿಗೆ ನಮಿಸುತ್ತಾ, ವಿದ್ಯಾಧಿ ದೇವತೆ ಶಾರದಾಂಬೆಗೆ ಶಿರಬಾಗಿ ವಂದಿಸುತ್ತಾ, ನಮ್ಮ ಎಲ್ಲ ಅಚ್ಚಮಾರರ ಆಶೀರ್ವಾದದೊಂದಿಗೆ ನನಗೆ ವಿದ್ಯೆಯನ್ನು ನೀಡಿರುವ ಎಲ್ಲ ಗುರುಗಳಿಗೆ ಕೈಜೋಡಿಸಿ ಆಶೀರ್ವಾದವನ್ನು ಯಾಚಿಸುವುದರೊಂದಿಗೆ ಇಂದು ಇಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ನಮನವನ್ನು ಸಲ್ಲಿಸುತ್ತಾ, ಮೂರೂರು ಮೋಯ ಮಹಾಸಭಾ ಸೋಮೇಶ್ವರ ರಿಜಿಸ್ಟರ್ ಇದರ ಆಡಳಿತಕ್ಕೊಳಪಟ್ಟಿರುವ ನಮ್ಮ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಯ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳ ವಾರ್ಷಿಕೋತ್ಸವ ಎಂಬ ಸಡಗರದ ಸಂಭ್ರಮದಲ್ಲಿ ನಾವಿದ್ದೇವೆ. ಇನ್ನು ಪೂರ್ವಾಹ್ನ ಈ ಕಾರ್ಯಕ್ರಮವು ಅಡ್ಕಶ್ರೀ ಭಗವತಿ ಕ್ಷೇತ್ರದ ಅರ್ಚಕರಾಗಿರುವ ಶ್ರೀ ವಸಂತ ಪೂಜಾರಿ ಇವರ ಅಮೃತ ಹಸ್ತದೊಂದಿಗೆ ಉದ್ಘಾಟನೆಗೊಂಡಿದ್ದು, ಧ್ವಜಾರೋಹಣವು ಯಂಗ್ ಮೆನ್ಸ್ ಬೋವಿ ಅಸೋಸಿಯೇಷನ್ ಮುಂಬೈ ಇದರ ಅಧ್ಯಕ್ಷರಾಗಿರುವ ಶ್ರೀ ಹರೀಶ್ ವಿ ಉದ್ಯಾವರ್ ಇವರು ನೆರವೇರಿಸಿರುತ್ತಾರೆ. ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಅಚ್ಚಮಾರರ ಉಪಸ್ಥಿತಿಯಲ್ಲಿ ಬೆಳಗಿನ ಕಾರ್ಯಕ್ರಮವು ಯಶಸ್ವಿಯಾಗಿರ್ತದೆ. ಸಾಯಂಕಾಲ ನಾವು 4:45 ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆರಂಭಿಸಿ 7:45 ಸಭಾ ಕಾರ್ಯಕ್ರಮದತ್ತ ದಾಪುಗಾಲಿಟ್ಟೆವು. ಇದಾದ ಬಳಿಕ ಸಭಾ ಕಾರ್ಯಕ್ರಮದ ಬಳಿಕ ಉಳಿದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸುವರಿದ್ದೇವೆ. ಅತಿಥಿ ದೇವೋ ಭವ ಎಂಬ ನಾಣ್ಣುಡಿಯಂತೆ ಇಂದಿನ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಆಸೀನರಾಗಿರುವ ರವೀಂದ್ರ ರೈ ಕಲ್ಲಿಮಾರ್ ಇವರು ಶ್ರೀರಾಮಕೃಷ್ಣ ಪ್ರೌಢಶಾಲೆ ಅರೇಕಳದಲ್ಲಿ ಸಹಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ 34 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದು, ಇದರಲ್ಲಿ 17 ವರ್ಷ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಇವತ್ತಿಗೆ ಬಹುಶಃ 5 ವರ್ಷಗಳ
ಕಾಲವನ್ನು ಸವೆಸಿರುತ್ತಾರೆ. ಅದಲ್ಲದೆ ಅತ್ಯುತ್ತಮ ಶಿಕ್ಷಕರಾಗಿದ್ದು ಸಾಮಾಜಿಕ ಮತ್ತು ಧಾರ್ಮಿಕ ಮುಂದಾಳುಗಳಾಗಿ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ, ಮಂಗಳ ಗಂಗೋತ್ರಿ ಜೇಸಿ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿ, ವಿವಿಧ ಸಂಘ ಸಂಸ್ಥೆಗಳ ಗೌರವ ಸಲಹೆಗಾರರಾಗಿ, ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ, ಉಳ್ಳಾಲ ವಲಯದ ಬಂಟರ ಸಂಘದ ಅಧ್ಯಕ್ಷರಾಗಿ ಅಪಾರ ಸೇವೆ ಸಲ್ಲಿಸಿರುವ ಇವರು ವಿವಿಧ ಸಂಘಟನೆಗಳ ಸದಸ್ಯರುಗಳಿಗೆ ತರಬೇತಿ ನೀಡಿರುವ ಸಂಪನ್ಮೂಲ ವ್ಯಕ್ತಿ. ಉತ್ತಮ ಕಾರ್ಯನಿರ್ವಾಹಕರಾಗಿರುವ ಇದರೊಂದಿಗೆ ಓರ್ವ ಆಕಾಶವಾಣಿ ಕಲಾವಿದರಾಗಿರುವ ಇವರು ಆಕಾಶವಾಣಿಯಲ್ಲಿ ಚಿಂತನ ಭಾಷಣ ರಾಜ್ಯ ಮಟ್ಟದ ಬಾಂಧಲಿ ಕಾರ್ಯಕ್ರಮ ನೀಡುತ್ತಿರುವ ಕೊಣಾಜೆ ಗ್ರಾಮದ ಕಲ್ಲಿಮಾರು ಪ್ರದೇಶದಲ್ಲಿ ಓರ್ವ ಆದರ್ಶ ಕೃಷಿಕರಾಗಿ ಗುರುತಿಸಿರುವ ಇವರಿಗೆ ಅನೇಕ ಸಂಘ ಸಂಸ್ಥೆಗಳು ಜನಮೆಚ್ಚಿದ ಗೌರವ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದರೊಂದಿಗೆ ಶಿಕ್ಷಣ ಇಲಾಖೆಯಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರುವ ಇವರಿಗೆ ಸಾರ್ವಜನಿಕ ಗ್ರಾಮ ಗೌರವ ಪ್ರಶಸ್ತಿ ದೊರಕಿರುತ್ತದೆ. ಇಂತಹ ಪ್ರತಿಭಾನ್ವಿತರಾಗಿರುವ ಶ್ರೀ ರವೀಂದ್ರ ರೈ ಕಲ್ಲಿಮಾರು ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಮನದಾಳದ ಸ್ವಾಗತ. I invite our Uchil Bovis Kannada Medium Headmistress Srimati Meghalata Ma'am to extend a warm floral welcome to Sri Ravindra Rai Kallimar. ಅತಿಥಿ ಮಹೋದಯರಲ್ಲಿ ಇವತ್ತು ಶಾಲಾ ಸಂಚಿಕೆ ಬೆಳಕು ಇದನ್ನು ಬಿಡುಗಡೆ ಮಾಡಲಿರುವವರು ಸದಾ ಹಸನ್ಮುಖಿಯ ವ್ಯಕ್ತಿತ್ವವನ್ನು ಹೊಂದಿರುವ, ನಮ್ಮ ಶಾಲೆಯ ಮೇಲೆ ಅಪಾರ ಅಭಿಮಾನವನ್ನು ಹೊಂದಿರುವ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣದ ಅಧಿಕಾರಿಗಳಾಗಿರುವ ಶ್ರೀ HR ಈಶ್ವರ್ ಇವರ ಹುಟ್ಟೂರು ಹಾಸನ ಜಿಲ್ಲೆಯ ಹೊಳೆನರಸೀಪುರ. ನಾರಾವಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ, ಬಂಟ್ವಾಳದ BRCಯಲ್ಲಿ ಅಧಿಕಾರಿಯಾಗಿ, ಹಾಸನ ಜಿಲ್ಲೆಯಲ್ಲಿ ಉಪ ಪ್ರಾಂಶುಪಾಲರಾಗಿ, ಬೇಲೂರಿನಲ್ಲಿ ಅಕ್ಷರದಾಸೋಹದ ಅಧಿಕಾರಿಯಾಗಿ, ಪ್ರಸ್ತುತ ಮಂಗಳೂರು ದಕ್ಷಿಣ BO ಆಗಿರುವ ಹಾಗೂ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಅತ್ಯುತ್ತಮ ಮಾನವತಾ ಅಧಿಕಾರಿಯಾಗಿರುವ ಇವರು ಶ್ರೇಷ್ಠ ಬ್ಯಾಡ್ಮಿಂಟನ್ ಆಟಗಾರರಾಗಿರುತ್ತಾರೆ. ಶ್ರೀ HR ಈಶ್ವರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಲ್ಮೆಯ ಸ್ವಾಗತ. Shri Headmistress of Uchil Bovis English Medium School to extend a floral welcome to Shri Ishwar sir. ಮುಖ್ಯ ಅತಿಥಿಗಳಲ್ಲಿ ಆಸೀನರಾಗಿರುವರು ಸದಾ ಹಸನ್ಮುಖಿ ಹಾಗೂ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರುವ ಶ್ರೀಮತಿ ಸರಿತಾ ಅಶೋಕ್ ಮಂಗಳೂರು. ಇವರು ಉಚ್ಚಿಲ ಕೋಟೆ ದುಮಾವತಿ ಪರಿವಾರ ದೈವಗಳ ದೈವಸ್ಥಾನ ಉಚ್ಚಿಲ ಇದರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವುದರ ಜೊತೆಗೆ ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ನಿರ್ದೇಶಕಿಯೂ ಆಗಿರುವರು. ಶ್ರೀಮತಿ ಸರಿತಾ ಅಶೋಕ್ ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಮನದ ಸ್ವಾಗತ. I request our teacher Miss Srimati Kirtana to welcome the guest with the flower bouquet. ಉಪಸ್ಥಿತರಿದ್ದಾರೆ ಶಿಕ್ಷಣ ಇಲಾಖೆಯ ಒಂದು ಸಾರಥ್ಯವನ್ನು ನಮಗೆ ತಲುಪಿಸುವಂಥವರು. ಅವರೇ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿರುವ ಶ್ರೀಮತಿ ಗೀತಾ ಶೆಟ್ಟಿ ಮಂಗಳೂರು. ಇವರು ದಕ್ಷಿಣ ವಲಯದ CRP ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರು 15 ವರ್ಷ ಪುತ್ತೂರು ತಾಲೂಕಿನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿ ಕಳೆದ 3 ವರ್ಷಗಳಿಂದ CRP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ತಮಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. I request Deepthi ma'am to welcome her florally. ಪಾರದರ್ಶಕತೆಯ ವ್ಯಕ್ತಿತ್ವವನ್ನು ಹೊಂದಿರುವ ನಮ್ಮ ವಿದ್ಯಾಸಂಸ್ಥೆ ಹಾಗೂ ನಮ್ಮ ದೈವಸ್ಥಾನಕ್ಕೋಸ್ಕರ ಹಗಲಿರುಳೆನ್ನದೆ ತನ್ನನ್ನು ತಾನು ತೊಡಗಿಸಿಕೊಂಡಿರುವವರು ನಮ್ಮ ಮೂರೂರು ಬೋವಿ ಮೋಯಾ ಮಹಾಸಭಾ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಹರೀಶ್ ಟಿ ಉಚ್ಚಿಲ್ ಇವರು. ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೀಯುತರಿಗೆ ಆತ್ಮೀಯ ಸ್ವಾಗತ. I request Sujata ma'am to extend a floral welcome to sir. ಇನ್ನು ವೇದಿಕೆಯಲ್ಲಿ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿಯವರು ಶ್ರೀಮತಿ ಜಯಶ್ರೀ ಎನ್. ಇವರು
ಸದಾ ಹಸನ್ಮುಖಿಯಾಗಿರ್ತಾರೆ. ಏನೇ ಸಮಸ್ಯೆ ಬಂದರೂ ಕೂಡ ಛಲದಿಂದ ಅದನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ನಿಮ್ಮ ಮುಂದೆ ಇವತ್ತು ಆಸೀನರಾಗಿದ್ದಾರೆ. ಮೇಡಮ್, ತಮಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. I request Gnaneshwari ma'am to welcome her florally. ಕನ್ನಡ ಮಾಧ್ಯಮ ಶಾಲೆಯ ಮೇಘಲತಾ ಮೇಡಮ್ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರು ಶಿಕ್ಷಕರ ಕೊರತೆ ಇದ್ದಾಗಿಯೂ ಕನ್ನಡ ಮಾಧ್ಯಮ ಶಾಲೆಯನ್ನ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಕೆಲಸ ಒತ್ತಡ ಇದ್ರೂ ಕೂಡ ಎಲ್ಲದಕ್ಕೂ ಸಿದ್ಧ ಅನ್ನುವ ರೀತಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಮೇಡಮ್. May I request our teacher Mrs. Jayakumari ma'am to give a floral welcome to our respected guest. Now I request Mrs. Gnaneshwari ma'am to welcome our headmistress florally. ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದ ಎಲ್ಲ ಶಿಕ್ಷಕರನ್ನು, ಶಿಕ್ಷಕರೇತರ ಸಿಬ್ಬಂದಿ ವರ್ಗದವರನ್ನು, ನಮ್ಮ ಆಂಗ್ಲ ಮಾಧ್ಯಮದ ಬಸ್ ಚಾಲಕರನ್ನು, ಅದೇ ರೀತಿ ಕಚೇರಿಯ ಸಿಬ್ಬಂದಿಯವರನ್ನು, ಅಕ್ಷರ ದಾಸೋಹ ಕನ್ನಡ ಮಾಧ್ಯಮದಲ್ಲೂ ನಡೆಯುತ್ತದೆ, ನಮ್ಮಲ್ಲೂ ನಡೀತಾ ಇದೆ ಇಂಗ್ಲಿಷ್ ಮಾಧ್ಯಮದಲ್ಲಿ. ಇವರನ್ನು ಎದುರಿಗೆ ಆಸೀನರಾಗಿರುವಂತಹ ನಮ್ಮ ಎರಡೂ ಶಾಲೆಯ ಪೋಷಕರು, ಇವರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಯಾಕೆಂದರೆ ಕನ್ನಡ ಮಾಧ್ಯಮದ ಮೇಲೆ ಕೂಡ ಅಭಿಮಾನ ಇಟ್ಟು ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಆಂಗ್ಲ ಮಾಧ್ಯಮಕ್ಕೂ ಕಳಿಸ್ತಾ ಇದ್ದಾರೆ. ಇನ್ನು ಹೊಸಕುರಲ್ ಇದರ ಮಾಧ್ಯಮದವರು ಇದ್ದಾರೆ, ಛಾಯಾಗ್ರಾಹಕರಿದ್ದಾರೆ, ಆಮೇಲೆ ನಮ್ಮ ಆಡಳಿತ ಮಂಡಳಿಯ ಸರ್ವ ಸದಸ್ಯರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಕೊನೆಗೆ ಉಪಸ್ಥಿತರಿರುವಂಥ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ವಿರಮಿಸ್ತೀನಿ. ಜೈ ಹಿಂದ್. Your welcome truly made everyone feel honored and at home. I request our teacher Mrs. Kushalakshi to welcome. ಈಗಾಗಲೇ ಹಲವು ಕೆಲಸದ ಒತ್ತಡ ಇದ್ರೂ ಕೂಡ ನಮ್ಮ ಶಾಲೆಯ ಮೇಲೆ ಅಭಿಮಾನ ಇಟ್ಟು ಇವತ್ತು ಈಗಾಗಲೇ ಆಗಮಿಸಿದ್ರ ಜೊತೆಗೆ ವೇದಿಕೆಯನ್ನು ಅಲಂಕರಿಸಿರುವವರು ನಮ್ಮ ಮಮತಾ ಎಸ್ ಗಟ್ಟಿಯವರು. ಇವರು ಓರ್ವ ಸಮರ್ಥ ಮಹಿಳೆಯಾಗಿ ಹಲವಾರು ಮಕ್ಕಳ ಇಷ್ಟಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು. ಜೀವಿತಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿ ತದನಂತರ ರಾಜಕೀಯ ಕ್ಷೇತ್ರದಲ್ಲಿ ಪ್ರವೇಶ ಮಾಡುವುದರ ಜೊತೆಗೆ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇದೀಗ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿ ಸೇವೆ ಸಲ್ಲಿಸುತ್ತಿರುವವರು ಶ್ರೀಮತಿ ಮಮತಾ ಎಸ್ ಗಟ್ಟಿ. ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. I request Kushalakshi ma'am to extend a floral welcome to our guest. Thank you, sir, for those warm and gracious words. I request Miss Ashwita ma'am to extend a floral welcome to our correspondent Shri Karunakar J. Uchil. Success is the sum of small efforts repeated day after day. Now, to take us through the journey of achievements, milestones and memorable moments of the academic year, I invite our respected headmistress to present the annual report. ವೇದಿಕೆಯಲ್ಲಿರುವ ಗೌರವಾನ್ವಿತ ಅಧ್ಯಕ್ಷರೇ, ಅತಿಥಿ ಗಣ್ಯರೇ, ವಿದ್ಯಾಭಿಮಾನಿಗಳೇ, ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ
ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಗಳ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಆಶಿಸುತ್ತೇನೆ. ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಗಳ ಆಶ್ರಯದಲ್ಲಿ ಉಚ್ಚಿಲ ಬೋವಿ ಪೂರ್ವ ಪ್ರಾಥಮಿಕ ಶಾಲೆ, ಅನುದಾನಿತ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆ, ಅನುದಾನ ರಹಿತ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಅನುದಾನ ರಹಿತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಈ ರೀತಿ ಕಾರ್ಯನಿರ್ವಹಿಸುತ್ತಿದ್ದು ಊರ ಪರವೂರ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶೈಕ್ಷಣಿಕ ಸೇವೆಯನ್ನು ಒದಗಿಸುತ್ತಿದೆ. ಪ್ರಸ್ತುತ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 21 ಮಂದಿ ಶಿಕ್ಷಕರು, 2 ಪಠ್ಯೇತರ ಶಿಕ್ಷಕರು ಹಾಗೂ 13 ಮಂದಿ ಶಿಕ್ಷಕೇತರ ಸಿಬ್ಬಂದಿಗಳು ಸೇವೆಯನ್ನು ಒದಗಿಸುತ್ತಿದ್ದಾರೆ. ಇವರಲ್ಲಿ ಅನುದಾನಿತ ಶಾಲೆಯ 2 ಶಿಕ್ಷಕರು, ಅಕ್ಷರ ದಾಸೋಹದ ಸಿಬ್ಬಂದಿಗಳು ಸರಕಾರದಿಂದ ವೇತನ ಅನುದಾನ ಪಡೆಯುತ್ತಿದ್ದು, ಉಳಿದೆಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿಗಳಿಗೆ ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ವೇತನ ಪಾವತಿಸಲಾಗುತ್ತಿದೆ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಪ್ರಯಾಣಕ್ಕಾಗಿ 4 ಬಸ್ಸಿನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯಲ್ಲಿ ಉಚಿತ ಯಕ್ಷಗಾನ ಕಲಿಕಾ ತರಬೇತಿ ತರಗತಿ ಇದೆ. ಮಕ್ಕಳಿಗೆ ಕರಾಟೆ ತರಗತಿ ಕೂಡ ಇರುತ್ತದೆ. ಪ್ರತಿ ಗುರುವಾರ ಶಾಲಾ ಮಕ್ಕಳಿಂದ ಸಾಮೂಹಿಕ ಭಜನೆ ನಡೆಸಲಾಗುತ್ತದೆ. ಪ್ರೌಢ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಶಾಲಾ ಆಡಳಿತ ಮಂಡಳಿಯು ಶಾಲೆಗಳಿಗೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುತ್ತದೆ ಹಾಗೂ ನಮ್ಮ ಶಾಲೆಯಲ್ಲಿ ಪ್ರಸ್ತುತ ಶ್ರೀಯುತ ಕರುಣಾಕರ್ ಜೆ ಉಚ್ಚಿಲ್ ಶಾಲಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಟ್ಟು 628 ವಿದ್ಯಾರ್ಥಿಗಳು ವ್ಯಾಸಂಗ ಪಡೆಯುತ್ತಿದ್ದಾರೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ 1 ಜೊತೆ ಸಮವಸ್ತ್ರವನ್ನು ಶಾಲಾ ಆಡಳಿತ ಮಂಡಳಿ ಮತ್ತು ಬರೆಯುವ ಪುಸ್ತಕವನ್ನು ದಿನಕರ್ ಉಚ್ಚಿಲ್, ಅಂಚಿಕೋಟೆ ಇವರು ಉಚಿತವಾಗಿ ನೀಡಿರುತ್ತಾರೆ. ಬೋವಿ ಸಮಾಜದ ವಿದ್ಯಾರ್ಥಿಗಳಿಗೆ 1 ಜೊತೆ ಸಮವಸ್ತ್ರವನ್ನು ದಿ ಯಂಗ್ ಮ್ಯಾನ್ಸ್ ಬೋವಿ ಅಸೋಸಿಯೇಷನ್ ಮುಂಬೈ ಮತ್ತು ಮೂರೂರ ಬೋವಿ ಮೋಯಾ ಮಹಾಸಭೆ ಸೋಮೇಶ್ವರ ಇದರ ವತಿಯಿಂದ ನೀಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಶ್ರೀಮತಿ ಯಶೋಧ ಎಸ್ ಉಚ್ಚಿಲ್ ಇವರ 83ನೇ ಹುಟ್ಟುಹಬ್ಬದ ನೆನಪಿನ ಸ್ಮರಣಾರ್ಥವಾಗಿ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಕುಡಿಯುವ ನೀರಿನ ಬಾಟಲ್ಗಳನ್ನು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಕೃತಜ್ಞತೆ ಸಲ್ಲಿಸುತ್ತೇವೆ. 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಯ 10ನೇ ತರಗತಿಯ ಒಟ್ಟು 42 ವಿದ್ಯಾರ್ಥಿಗಳ ಪೈಕಿ 8 ಮಂದಿ ವಿಶಿಷ್ಟ ದರ್ಜೆಯಲ್ಲಿ ಹಾಗೂ ಉಳಿದ ಎಲ್ಲ ವಿದ್ಯಾರ್ಥಿಗಳು A+ ಗ್ರೇಡ್ ತೆಗೆದುಕೊಂಡು 100% ಫಲಿತಾಂಶ ತಂದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. 2024-25ನೇ ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮಗಳು: ದಿನಾಂಕ 29/5/2025ರಂದು ಶೈಕ್ಷಣಿಕ ವರ್ಷವನ್ನು ಶಾಲಾ ಪ್ರಾರಂಭೋತ್ಸವದ ಮೂಲಕ ಪ್ರಾರಂಭಿಸಲಾಯಿತು. ಆ ದಿನ ವಿದ್ಯಾರ್ಥಿಗಳು ಪಥಸಂಚಲನ ನಡೆಸಿದರು. ಹೊಸ ವಿದ್ಯಾರ್ಥಿಗಳಿಗೆ ಪೆನ್ನು ಪೆನ್ಸಿಲ್ ನೀಡಿ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಸಂಚಾಲಕರು, ಮೂರೂರು ಬೋವಿ ಮೋಯಾ ಮಹಾಸಭಾದ ಅಧ್ಯಕ್ಷರು, ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು, ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು. ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಲಾಯಿತು. ವಿದ್ಯಾರ್ಥಿಗಳು ಪರಿಸರದ ಕಾಳಜಿಯ ಕುರಿತಾದ ಪರಿಸರ ಗೀತೆ, ಭಾಷಣ ಹಾಗೂ ಶಾಲಾ ಪರಿಸರದಲ್ಲಿ ಗಿಡ ನೆಡುವುದರ ಮೂಲಕ ಆ ದಿನವನ್ನು ಅರ್ಥಪೂರ್ಣವನ್ನಾಗಿಸಿದರು. ದಿನಾಂಕ 21/6/2025ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಯೋಗ ಮತ್ತು ಪ್ರಾಣಾಯಾಮದ ಮಹತ್ವವನ್ನು ತಿಳಿಸಿಕೊಡಲಾಯಿತು. ಕಾರ್ಯಕ್ರಮದಲ್ಲಿ ಸಂಚಾಲಕರು, ಅಧ್ಯಕ್ಷರು, ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು. ದಿನಾಂಕ 7/7/2025ರಂದು ವಿದ್ಯಾರ್ಥಿ ಪರಿಷತ್ ಚುನಾವಣೆಯು ಶಾಲಾ ಸಭಾಂಗಣದಲ್ಲಿ ನೆರವೇರಿತು. 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಮತ ಚಲಾಯಿಸಿದರು. ದಿನಾಂಕ 9/8/2025ರಂದು ರಕ್ಷಾಬಂಧನ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅದೇ ದಿನ ಆಟಿಡೊಂಜಿ ದಿನವನ್ನು ಕೂಡ ಆಚರಿಸಲಾಯಿತು.
ಆಟಿ ತಿಂಗಳಿನ ಮಹತ್ವವನ್ನು ಮಕ್ಕಳಿಗೆ ತಿಳಿಸಲಾಯಿತು. ವಿದ್ಯಾರ್ಥಿಗಳು ಆಟಿ ತಿಂಗಳಲ್ಲಿ ಸೇವಿಸುವ ಹಲವಾರು ಆಹಾರ ಪದಾರ್ಥಗಳನ್ನು ತಯಾರಿಸಿ ಪ್ರದರ್ಶಿಸಿದರು. ಹಳೆಯ ಸಾಮಗ್ರಿಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗಿತ್ತು. ವಿದ್ಯಾರ್ಥಿಗಳು ಆಟಿ ತಿಂಗಳಿಗೆ ಸಂಬಂಧಪಟ್ಟಂತಹ ಹಾಡು, ನೃತ್ಯ ಮುಂತಾದ ಮನೋರಂಜನಾ ಕಾರ್ಯಕ್ರಮಗಳನ್ನು ನೀಡಿದರು. ದಿನಾಂಕ 10/8/2025 ಶ್ರೀ ಗಣೇಶ ಚತುರ್ಥಿಯ ಪ್ರಯುಕ್ತ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೀರಿ ಕೋಟೆಕಾರ್ ಇವರ ವತಿಯಿಂದ ಸ್ಪರ್ಧೆಗಳನ್ನು ನಡೆಸಲು ನಮ್ಮ ಶಾಲಾ ಮೈದಾನದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿತ್ತು. ನಮ್ಮ ಶಾಲಾ ವಿದ್ಯಾರ್ಥಿಗಳು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದರು. ದಿನಾಂಕ 12/8/2025 ಶಾಲಾ ಸಂಚಾಲಕರು ದೀಪ ಪ್ರಜ್ವಲನೆ ಮಾಡಿ ಮುದ್ದು ಕೃಷ್ಣ ಸ್ಪರ್ಧೆಗೆ ಚಾಲನೆ ನೀಡಿದರು. ಪೂರ್ವ ಪ್ರಾಥಮಿಕ ವಿಭಾಗದಿಂದ 5ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಮುದ್ದು ಕೃಷ್ಣ, ಪುಟಾಣಿ ಕೃಷ್ಣ, ಬಾಲಕೃಷ್ಣ, ಗೋಪಿಕೃಷ್ಣ ಹೀಗೆ ವಿವಿಧ ಹಂತಗಳಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 15/8/2025 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಮೂರೂರ ಬೋವಿ ಮೋಯ ಮಹಾಸಭಾ ಸೋಮೇಶ್ವರ ಇದರ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಟಿ ಉಚ್ಚಿಲ್ ಧ್ವಜಾರೋಹಣಗೈದು ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವವನ್ನು ತಿಳಿಸಿದರು. ಶಾಲಾ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು, ಶಾಲಾ ಸಂಚಾಲಕರು, ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳ ಗಾಯನ, ನೃತ್ಯ ಕಾರ್ಯಕ್ರಮ ನಡೆಸಿದರು. ಅದೇ ದಿನ ಉಳ್ಳಾಲದಲ್ಲಿ ನಡೆದ ಪಥಸಂಚಲನದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು, ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ದಿನಾಂಕ 6/9/2025 ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ವಿದ್ಯಾರ್ಥಿಗಳು ಶಿಕ್ಷಕರಿಗಾಗಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದರು ಹಾಗೂ ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು, ಸದಸ್ಯರು ಶಿಕ್ಷಕರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನಗಳನ್ನು, ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಿದರು. ದಿನಾಂಕ 29/9/2025 ನಮ್ಮ ಶಾಲೆಯಲ್ಲಿ ಶಾರದಾ ಪೂಜೆಯನ್ನು ಆಚರಿಸಲಾಯಿತು. ಮಕ್ಕಳು ಸೊಗಸಾದ ಕುಣಿತ ಭಜನೆಯ ಪ್ರದರ್ಶನವನ್ನು ನೀಡಿದರು. ಹಾಗೆಯೇ ಅಕ್ಟೋಬರ್ 2ನೇ ತಾರೀಕಿನಂದು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಆ ದಿನ ಗಾಂಧೀಜಿಯವರಿಗೆ ಇರುವಂತಹ ಭಜನೆಗಳನ್ನು ಆಡಲಾಯಿತು. ಅವರ ಜೀವನದ ಆದರ್ಶಗಳನ್ನು ಮಕ್ಕಳಿಗೆ ತಿಳಿಸಲಾಯಿತು. ದಿನಾಂಕ 21/10/2025 ದೀಪಾವಳಿ ಹಬ್ಬವನ್ನು ಆಚರಿಸಲಾಯಿತು. ದೀಪಾವಳಿ ಹಬ್ಬದ ಆಚರಣೆಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸಲಾಯಿತು. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ಮೂರೂರ ಬೋವಿ ಮೋಯ ಮಹಾಸಭಾ ಇದರ ಅಧ್ಯಕ್ಷರು ಹಾಗೂ ಶಾಲಾ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು, ರಕ್ಷಕ ಶಿಕ್ಷಕ ಸಂಘದ ಎಲ್ಲಾ ಪದಾಧಿಕಾರಿಗಳು, ಮುಖ್ಯ ಶಿಕ್ಷಕರು, ದೈಹಿಕ ಶಿಕ್ಷಕರು ಹಾಗೂ ಶಿಕ್ಷಕ ವೃಂದ, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಮಕ್ಕಳು ಕನ್ನಡ ನಾಡಿನ ಹಲವಾರು ಹಾಡುಗಳನ್ನು ಹಾಡಿದ್ದರು ಹಾಗೂ ನೃತ್ಯ ಪ್ರದರ್ಶನಗಳನ್ನು ನೀಡಿದ್ದರು. ದಿನಾಂಕ 14/11/2025 ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಸೇರಿ ಮಕ್ಕಳ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನಗಳನ್ನು ನೀಡಲಾಯಿತು. ಮಕ್ಕಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದ್ದರು. ಎಲ್ಲ ತರಹದ ರಾಷ್ಟ್ರೀಯ ಹಬ್ಬಗಳನ್ನು ಆಂಗ್ಲ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮ ಶಾಲೆ ಯಾವಾಗಲೂ ಜಂಟಿಯಾಗಿ ಆಚರಿಸುತ್ತದೆ. ದಿನಾಂಕ 21/11/2025 ಹಾಗೂ 1/12/2025 ನಮ್ಮ ಶಾಲೆಯಲ್ಲಿ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಆಯೋಜಿಸಲಾಗಿತ್ತು. ನಮ್ಮ ಸಂಸ್ಥೆಯಲ್ಲಿ ಇದುವರೆಗೆ ಒಟ್ಟು 14 ದತ್ತಿ ನಿಧಿಗಳು ಸ್ಥಾಪಿತಗೊಂಡಿವೆ. ದಿನಾಂಕ 17/12/2025 ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ದತ್ತಿ ನಿಧಿಗಳ ಆಶಯದಂತೆ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ದತ್ತಿ ನಿಧಿಯಲ್ಲಿ ನೀಡಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುತ್ತೇವೆ. ಅಕ್ಷರ ದಾಸೋಹ, ಅನ್ನ ದಾಸೋಹ ವ್ಯವಸ್ಥೆ.
ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಯೋಜನೆ ಅಡಿ ಉಚಿತ ಬಿಸಿಯೂಟ ವ್ಯವಸ್ಥೆ ನಡೆಯುತ್ತಿದ್ದು, ಅನುದಾನ ರಹಿತ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿಯು ಉಚಿತವಾಗಿ ಮಧ್ಯಾಹ್ನದ ದಾಸೋಹದ ವ್ಯವಸ್ಥೆಯನ್ನು ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಸಹಕಾರದೊಂದಿಗೆ ಮಾಡುತ್ತಿದೆ. ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದ ಸಂದರ್ಭದಲ್ಲಿ ನಮ್ಮ ಶಾಲೆಯ ನೆರೆಯವರಾದ ಶ್ರೀ ಅಸೈನಾಥ್ ಇವರು ಹಲವಾರು ವರ್ಷಗಳಿಂದ ಕುಡಿಯುವ ನೀರನ್ನು ಒದಗಿಸುತ್ತಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. ಉಚಿತ ಆರೋಗ್ಯ ತಪಾಸಣೆ ಪ್ರತಿ ವರ್ಷವೂ RBSK ತಂಡದಿಂದ ಕನ್ನಡ ಮಾಧ್ಯಮ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ ಹಾಗೂ ಕಣ್ಣು, ಹಲ್ಲು, ಚರ್ಮ ಮೊದಲಾದವುಗಳ ಹೆಚ್ಚಿನ ತಪಾಸಣೆಗೆ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸೌಲಭ್ಯವನ್ನು ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ರೀತಿ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆಯೂ ಹೆಚ್ಚು ಕಾಳಜಿ ವಹಿಸಲಾಗುತ್ತಿದೆ. ಶಾಲಾ ಗ್ರಂಥಾಲಯ ಶಾಲೆಯ ಗ್ರಂಥಾಲಯದಲ್ಲಿ 2600ಕ್ಕೂ ಹೆಚ್ಚು ಪುಸ್ತಕಗಳಿವೆ. ಇದರ ಸದುಪಯೋಗವನ್ನು ಮಕ್ಕಳು ಪಡೆಯುತ್ತಿದ್ದಾರೆ. ಅಲ್ಲದೆ ಕನ್ನಡ, ಇಂಗ್ಲಿಷ್ ಭಾಷೆಯ ದಿನಪತ್ರಿಕೆಗಳು ಕೂಡ ಲಭ್ಯವಿದ್ದು ಇದರ ಪ್ರಯೋಜನವನ್ನು ಕೂಡ ಮಕ್ಕಳು ಪಡೆಯುತ್ತಿದ್ದಾರೆ. ಕ್ರೀಡೆಗಳು ಮತ್ತು ಪಂದ್ಯಾಟಗಳು ಶಾಲೆಯು ವಿಶಾಲ ಕ್ರೀಡಾಂಗಣವನ್ನು ಹೊಂದಿದ್ದು ಮಕ್ಕಳಿಗೆ ದೈಹಿಕ ಶಿಕ್ಷಣವನ್ನು ನೀಡುವಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ, ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು, ದಕ್ಷಿಣ ವಲಯ ಆಯೋಜಿಸಿದ್ದ ಹೋಬಳಿ ಮಟ್ಟದ ಹಾಗೂ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಿದ್ದು ಬಹುಮಾನವನ್ನು ಪಡೆದಿರುತ್ತಾರೆ. ಕುಮಾರಿ ಸಿಂಚನ ಫುಟ್ಬಾಲ್ ಪಂದ್ಯಾಟದಲ್ಲಿ ವಿಭಾಗ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಆದಿತ್ಯ ಕೃಷ್ಣ ಓಟದ ಸ್ಪರ್ಧೆಯಲ್ಲಿ ಹೋಬಳಿ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಶ್ರೇಯಸ್ ತಾಲೂಕು ಮಟ್ಟದಲ್ಲಿ ಪ್ರಥಮ ಗಳಿಸಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಹಾಗೆ ಯಕ್ಷಿತ್ ಯುಕೆ ಹೋಬಳಿ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ವೈಷ್ಣವ್ ಜಿಬಿ ಹೋಬಳಿ ಮಟ್ಟದಲ್ಲಿ ಡಿಸ್ಕಸ್ ಪ್ರಥಮ ಸ್ಥಾನ, ಹರ್ಡಲ್ ದ್ವಿತೀಯ ಸ್ಥಾನವನ್ನು, ಎತ್ತರ ಜಿಗಿತ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟದಲ್ಲಿ ಡಿಸ್ಕಸ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಹರ್ಡಲ್ ದ್ವಿತೀಯ ಸ್ಥಾನವನ್ನು, ಎತ್ತರ ಜಿಗಿತ ತೃತೀಯ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಅದೇ ರೀತಿಯಲ್ಲಿ ಶಿಕ್ಷಣ ಇಲಾಖೆಯ ನಡೆಸಿದ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಸಂಸ್ಥೆಯ ದಿಶಾ ಯು ಕುಲಾಲ್ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಿಗೆ ಭಾಗವಹಿಸಿರುತ್ತಾಳೆ. ಕನ್ನಡ ಮಾಧ್ಯಮ ಶಾಲೆಯ ಮೊಹಮ್ಮದ್ ಫಜಲ್ ಹೋಬಳಿ ಮಟ್ಟದಲ್ಲಿ 400 ಮೀಟರ್ ಮತ್ತು 600 ಮೀಟರ್ ಓಟದಲ್ಲಿ ಪ್ರಥಮ, ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬೌದ್ಧಿಕವಾಗಿ ಮಾತ್ರವಲ್ಲದೆ ಶಾರೀರಿಕವಾಗಿಯೂ ದೈಹಿಕವಾಗಿಯೂ ಸಮರ್ಥರಾಗಿರಬೇಕು ಎಂಬ ಉದ್ದೇಶದಿಂದ ಪ್ರತಿ ವರ್ಷವೂ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ನಡೆಸಿ ಬಹುಮಾನಗಳನ್ನು ನೀಡಲಾಗುತ್ತದೆ. ಈ ವರ್ಷವೂ ಕೂಡ ಡಿಸೆಂಬರ್ ತಿಂಗಳ 12 ಹಾಗೂ 13ನೇ ದಿನಾಂಕದಂದು ನಡೆದ ವಾರ್ಷಿಕ ಕ್ರೀಡೋತ್ಸವದಲ್ಲಿ ವಿವಿಧ ಆಟೋಟ ಸ್ಪರ್ಧೆಯನ್ನು ನಡೆಸಿ ಮಕ್ಕಳಿಗೆ ಬಹುಮಾನವನ್ನು ನೀಡಲಾಯಿತು. ದಿನಾಂಕ 10/8/2025ರಂದು ಕರಾವಳಿ ಉತ್ಸವ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ಮ್ಯಾಚ್ ನಡೆದಿದ್ದು ಅದರಲ್ಲಿ ಕೂಡ ನಮ್ಮ ಮಕ್ಕಳು ಭಾಗವಹಿಸಿರುತ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸಿದ ತಾಲೂಕು ಮಟ್ಟದ ಖೋ-ಖೋ ಸ್ಪರ್ಧೆಯನ್ನು ನಮ್ಮ ಸಂಸ್ಥೆಯ ಮೈದಾನದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಿಕೊಡಲಾಗಿದೆ. ಇತರ ಸ್ಪರ್ಧೆಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ, ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಇವರ ಸಹಯೋಗದೊಂದಿಗೆ ನಡೆದ ಪ್ರಾಥಮಿಕ ವಿಭಾಗದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ಸಂಸ್ಥೆಯ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಆಂಗ್ಲ ಮಾಧ್ಯಮದ ಅದಿತಿ ದೇವಾಡಿಗ, ಶ್ರೀವತ್ಸಂ ಎಂ ಪಂಡಿತ್, ಜ್ಞಾನಶೆಟ್ಟಿ, ಮಹಿತ್ ಪಿ ಉಳ್ಳಾಲ್, ಕನ್ನಡ ಮಾಧ್ಯಮದ ಭವನ್ ಜಯದೇವ್, ಸದಾಶಿವ ಶೆಟ್ಟಿ,
ಇವರೆಲ್ಲ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಆಂಗ್ಲ ಮಾಧ್ಯಮದ ಮಹಿತ್ ಪಿ ಉಳ್ಳಾಲ್ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಆಗಸ್ಟ್ ತಿಂಗಳ 3ನೇ ತಾರೀಕಿನಂದು ತೊಕೋಟಿನಲ್ಲಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಡೆದ ಸ್ಪರ್ಧೆಗಳಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. ಹಾಗೆಯೇ ಶ್ರೀ ಬಾಲಕೃಷ್ಣ ಮಂದಿರ ಕುಂಪಲದಲ್ಲಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪಡೆದ ಸ್ಪರ್ಧೆಗಳಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. ಅಡ್ಡೂರಿನ ಸಹರದಲ್ಲಿ ನಡೆದಿರುವಂತಹ ಕರಾಟೆ ಸ್ಪರ್ಧೆಯಲ್ಲಿ ದಿಶಾ ಯು ಕುಲಾಲ್ ಹಾಗೂ ಜ್ಞಾನ ಶೆಟ್ಟಿ ಬಹುಮಾನವನ್ನು ಪಡೆದಿರುತ್ತಾರೆ. ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದಲ್ಲಿ ಗುರು ಜಯಂತಿಯ ಪ್ರಯುಕ್ತವಾಗಿ ನಡೆದ ಸ್ಪರ್ಧೆಯಲ್ಲಿ ನಮ್ಮ ಸಂಸ್ಥೆಯ ಮಹರ್ಷ ಆರ್ ಉಚ್ಚಿಲ್, ರಿಷಬ್ ಯು ಬಂಗೇರಾ, ಧನ್ವಿ ಶೆಟ್ಟಿ, ಮಹಿತ್ ಪಿ ಉಳ್ಳಾಲ್, ಶ್ರೀವತ್ಸವ್ ಎಂ ಪಂಡಿತ್ ಇವರೆಲ್ಲ ಭಾಗವಹಿಸಿ ಬಹುಮಾನವನ್ನು ಗಳಿಸಿರುತ್ತಾರೆ. ಅಲ್ಲದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸ್ಥಳೀಯ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುತ್ತಾರೆ. ಇದುವರೆಗೂ ನಿಮ್ಮೆಲ್ಲರ ಸಹಕಾರ ಸಹಾಯವನ್ನು ನೀಡಿರುವಿರಿ. ಇನ್ನು ಮುಂದಕ್ಕೂ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ತಮ್ಮೆಲ್ಲರ ತನು ಮನ ಧನದ ಸಹಕಾರವನ್ನು ಕೋರುತ್ತಾ ದೇವರ ಆಶೀರ್ವಾದ ಸದಾ ನಮ್ಮೇಲಿರಲಿ ಎಂದು ಆಶಿಸುತ್ತಾ ಮಕ್ಕಳ ಗುಣಮಟ್ಟದ ಶಿಕ್ಷಣ, ಶಾಲಾ ಶಿಸ್ತು ಹಾಗೂ ಶಾಲೆಯ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುತ್ತಿರುವ ಶಾಲಾ ಆಡಳಿತ ಮಂಡಳಿಗೆ, ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ ಸಂಕ್ಷಿಪ್ತ ಶಾಲಾ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. Achievements are not accidents. They are results of dedication and teamwork. Thank you for presenting such a comprehensive and inspiring annual school report. It clearly reflected the collective efforts of our management, teachers, parents and students in shaping a successful academic year. A book is a dream that you hold in your hands. We now come to a proud moment of the evening, the release of our school magazine, Belaku, a reflection of our students' creativity and expression. Every page of our magazine reflects imagination, effort, and young minds at work. Now I request our English teacher, Mrs. Jnaneshwari ma'am, to come forward and give a brief description of our school magazine. Where the young thoughts blooms into words, where dreams take shine of ink, and where knowledge shines like a gentle flows, there is born a light called Belaku. Today we gather to witness a moment where creativity flows through handwriting and learning breathes through the every drawn line and written words. With a great pride and joy, we present our manuscript school magazine titled Belaku. Today, Belaku is released in 3 manuscript books, that is primary section, high school section, and also Uchil Boys Aided School, another one edition. Thus, today 300 books, yet one shade spirit, one light Belaku, illuminating young minds across all sections of our institutions. Each page of Belaku is a lamp softly lit, dispelling ignorance, spreading vision, and illuminating the path of values, imagination, and excellence. On this radiant occasion, we are deeply honored to invite our respected Block Education Officer, Mangalore South, Mr. Ishwar Sir, to graciously release all 3 manuscript editions of the school magazine Belaku, and bless this humble creation that celebrate effort, expression, and the joy of learning. So, may I humbly request you to graciously come forward and unveil the light of Belaku. And I also request all the dignitaries to kindly join us on this auspicious occasion.
Light of release, its glow now belongs to all of us. With the gracious release of our manuscript school magazine, Belaku, this beautiful moment now finds its place in every heart and mind. Of gratitude and sincere thanks to our respected Block Education Officer Manlu sir, Mr. Ishwar sir, for kindly unveiling the Belaku and inspiring us with his presence and encouragement. We are proud to have such a beautiful magazine that showcases the creativity, talent, and imagination of our students. Our heartfelt congratulations to the editorial team, teachers, and students for the wonderful effort. Great leaders inspire us to dream more, learn more, and become more. We are honored to have with us today our esteemed chief guest, whose words will truly motivate and guide our students. I request our Block Education Officer, Shri Ishwar sir, to share his thoughts. ಎಲ್ಲರಿಗೂ ನನ್ನ ಮುಸ್ಸಂಜೆಯ ಹೃದಯ ತುಂಬಿದ ನಮಸ್ಕಾರಗಳು. ನಮ್ಮ ವಿದ್ಯಾಸಂಸ್ಥೆ ಉಚ್ಚಿಲಭಾವಿ ವಿದ್ಯಾಸಂಸ್ಥೆಯ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ನೋಡಿದರೆ ಯಾವುದೋ ಒಂದು ದೊಡ್ಡ ಅತ್ಯುತ್ತಮವಾದ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ರೆ ಅದು ನೋಡಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಒಂದು ಅರೇಂಜ್ಮೆಂಟು, ಬ್ಯಾನರು ಮತ್ತು ಸ್ಟೇಜು, ಶಾಲೆ ಎಲ್ಲವನ್ನು ನೋಡಿದರೆ ತುಂಬ ಸಂತೋಷ ಆಗ್ತದೆ. ಹಾಗಾಗಿ ಪ್ರಪ್ರಥಮವಾಗಿ ನಮ್ಮ ಆಡಳಿತ ಮಂಡಳಿ, ನಮ್ಮ ಮುಖ್ಯ ಶಿಕ್ಷಕರು, ಶಿಕ್ಷಕರಿಂದ, ಬೋಧಕೇತರರಿಂದ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಮಕ್ಕಳ ಹೆತ್ತವರು, ನಿಮಗೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತರು, ಶಿಕ್ಷಣ ಪ್ರೇಮಿಗಳು, ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಾದಂತಹ ನಮ್ಮ ರವೀಂದ್ರ ರೈ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆ, ಮಕ್ಕಳು, ಶಾಲೆ, ಸಮಸ್ತ ಊರಿನ ನೆಮ್ಮದಿ, ಕ್ರಿಯಾಶೀಲ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಮಮತಾ ಗಟ್ಟಿ ಮೇಡಮ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆಯ ಸಂಚಾಲಕರಾದಂಥ ಕರುಣಾಕರ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮತ್ತೊಬ್ಬರು ನಮ್ಮ ಶ್ರೀಮತಿ ಸರಿತಾ ಅಶೋಕ್ ಮೇಡಮ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಕ್ರಿಯಾಶೀಲ ಅಧ್ಯಕ್ಷರು ಆದಂಥ ನಮ್ಮ ಹರೀಶ್ ಟಿ ಉಚ್ಚಿಲ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಕ್ರಿಯಾಶೀಲ ಸಹೋದ್ಯೋಗಿ ಬಂಧುಗಳು ಆದಂಥ ನಮ್ಮ ನೆಚ್ಚಿನ CRP ಮೇಡಮ್ ರವರಾದಂಥ ಗೀತಾ ಶೆಟ್ಟಿ ಮೇಡಮ್ ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕ, ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರು ಅವ್ರು ಬಂದ ಮೇಲೆ ಸ್ವಲ್ಪ ಏನೋ ಬದಲಾವಣೆ, ಇಂಪ್ರೂವ್ಮೆಂಟ್ ಆಗಿದೆ. ನಮ್ಮ ಜಯಶ್ರೀ ಮೇಡಮ್ ಅವರು ಬಂದ ಮೇಲೆ ಎಲ್ಲ ಒಂದು ಶೈಕ್ಷಣಿಕವಾಗಿ ಮತ್ತು ಒಂದು ಆಟೋಟಗಳಲ್ಲೂ ಕೂಡ ಬದಲಾವಣೆ, ಒಂದು ಶೈಕ್ಷಣಿಕ ಪ್ರಗತಿಯನ್ನು ಕಂಡಿದೆ. ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡಿ ಜಯಶ್ರೀ ಮೇಡಮ್ ರವರೇ, ಮತ್ತು ಜೊತೆಗೆ ನಮ್ಮ ಮೇಘಲತಾ ಮೇಡಮ್ ರವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನನ್ನ ನೆಚ್ಚಿನ ಮಕ್ಕಳ ಹೆತ್ತವರು ಮತ್ತು ಪೋಷಕರು, ವಿದ್ಯಾರ್ಥಿನಿಯರು, ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ತಮಗೆಲ್ಲರಿಗೂ ಮಗದೊಮ್ಮೆ ನನ್ನ ಮುಸ್ಸಂಜೆಯ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಮ್ಮ ಶಾಲೆಯ ಬಗ್ಗೆ ಹೇಳಬೇಕು ಅಂತಂದರೆ, ಮಕ್ಕಳ ಹೆತ್ತವರಿಗೆ ನಮ್ಮ ಮೇಡಮ್ ಅವರು ವರದಿಯನ್ನು ವಾಚನ ಮಾಡಿದರು. ಒಂದು ವರ್ಷದಲ್ಲಿ ಏನೇನು ಕ್ರಿಯಾ ಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲಿ ನಡೀತು ಅಂತ ವಿವರವಾಗಿ ಹೇಳಿದರು ನಮಗೆ, ನಿಮಗೆಲ್ಲ.
ಇದರ ಉದ್ದೇಶ ಏನಪ್ಪಾ ಅಂತಂತಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನ ಕಲಿಸಿಕೊಡುತ್ತಿರುವಂತ ನಮ್ಮ ಸಂಸ್ಥೆ ನಮ್ಮ ಉಚ್ಚಿಲ ವಿದ್ಯಾಸಂಸ್ಥೆಯಾಗಿದೆ. ನಮ್ಮ ಎಲ್ಲ ವರ್ಗದ ಜನಾಂಗದವರು ಕೂಡ ಮಕ್ಕಳನ್ನ ನಾವು ನೋಡಿದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಜನಾಂಗದ ಮಕ್ಕಳು ಕೂಡ ಇಲ್ಲಿ ಹಂಚಿ ಹೋಗಿ ಕಲಿಯುತ್ತಿರುವುದನ್ನು ನಾನು ಕಣ್ಣಾರೆಯಾಗಿ ಕಂಡಿದ್ದೇನೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರಗಳನ್ನ ಕಲಿಸುತ್ತಿರುವಂತಹ ವಿದ್ಯಾಸಂಸ್ಥೆಯಾಗಿದೆ. ಯಾವ ಕ್ರೀಡಾಕೂಟದಲ್ಲೂ ಹೋದರೂ ಕೂಡ ಮಕ್ಕಳಿಗೆ ಹೆಚ್ಚಿನ ಬಹುಮಾನಗಳು ಎಲ್ಲಿ ಸಿಗ್ತದಪ್ಪ ಅಂದ್ರೆ ನಮ್ಮ ಉಚ್ಚಿಲಭೋವಿ ಶಾಲೆಗಳಿಗೆ ಮಕ್ಕಳಿಗೆ ಬಹುಮಾನ ಸಿಕ್ಕಿದೆ ಎಂಬುದನ್ನು ನಾನು ಕಣ್ಣಾರೆಯಾಗಿ ಕಂಡಿದ್ದೇನೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇಲ್ಲಿರುವಂತ ಎಲ್ಲ ಶಿಕ್ಷಕರಿಂದ ಆಡಳಿತ ಮಂಡಳಿ ನಿಮ್ಮ ಮಕ್ಕಳಿಗೆ ಬಾಳು ಬಂಗಾರವಾಗಲಿಕ್ಕೆ ಒಂದು ವೇದಿಕೆಯನ್ನ ಸಿದ್ಧ ಮಾಡಿ ಕಲಿಕೆಯನ್ನ ನಿಮ್ಮ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಹಾಗಾಗಿ ತಾವುಗಳು ಶಾಲೆಗೆ ಕಳಿಸುವುದರ ಜೊತೆಗೆ ತಾವುಗಳು ಈ ಶಾಲೆಯ ಮೇಲೆ ಪ್ರೀತಿ ಅಭಿಮಾನ ವಿಶ್ವಾಸವನ್ನ ನಿರಂತರವಾಗಿ ಇಟ್ಟುಕೊಳ್ಬೇಕು. ನಮ್ಮ ಮಕ್ಕಳು ಕಲಿಯುತ್ತಿರುವಂತ ಶಾಲೆ ನಿರಂತರವಾಗಿ ಇದು ಉನ್ನತ ಮಟ್ಟಕ್ಕೆ ಬೆಳೆಯುವಂತಹ ಒಂದು ಸದಾ ಆಶೀರ್ವಾದವನ್ನು ಇಟ್ಟುಕೊಂಡು ತಾವು ಈ ಕಾರ್ಯಕ್ರಮವನ್ನು ಈ ಶಾಲೆಯನ್ನ ಯಾವಾಗಲೂ ಉನ್ನತ ಮಟ್ಟಕ್ಕೆ ಬೆಳೆಸಲಿಕ್ಕೆ ತಾವುಗಳು ಪ್ರಯತ್ನವನ್ನು ಪಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸ್ನೇಹಿತರೆ, SSLC ಫಲಿತಾಂಶವನ್ನು ತೆಗೆದುಕೊಂಡ್ರೆ ನಿರಂತರವಾಗಿ 100ಕ್ಕೆ 100 ಫಲಿತಾಂಶ ನಮ್ಮ ವಿದ್ಯಾಸಂಸ್ಥೆ ಪಡೀತಾ ಇದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ನಮ್ಮ ವಿದ್ಯಾಸಂಸ್ಥೆ ನೀಡುತ್ತಿರುವುದನ್ನ ನಾವು ಕಾಣ್ತಾ ಇದ್ದೀವಿ. ನಿರಂತರವಾಗಿ ಇದು ಗ್ಯಾಪೇ ಇಲ್ಲ, ನಿರಂತರವಾಗಿ 100% ಫಲಿತಾಂಶ ಬರ್ತಾ ಇದೆ. ಹಾಗಾಗಿ ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಖಂಡಿತವಾಗಲೂ ಕಲಿತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಂದು ಅತಿ ಮುಖ್ಯವಾಗಿ ಈ ದಿನ ಏನು ವೇದಿಕೆಯ ಮೇಲೆ ನಿಮ್ಮ ಮಕ್ಕಳ ಡ್ಯಾನ್ಸ್ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ಕಥೆ ವಾಚನ ಆಗಿರ್ಬೋದು, ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದುಕೊಂಡಿರುವುದಾಗಿರ್ಬೋದು, ಯಾವುದನ್ನು ಪ್ರತಿಯೊಂದನ್ನು ಕೂಡ ಇಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮ್ಮ ಮಕ್ಕಳ ಕಲಿಯುತ್ತಿರುವಂತ ಶಾಲೆಯಲ್ಲಿ ಕೆಲವು ಮಕ್ಕಳು ಬಹುಮಾನವನ್ನು ಪಡ್ಕೋತಾ ಇರಬಹುದು, ನಿಮ್ಮ ಮಕ್ಕಳಿಗೆ ಬಹುಮಾನ ಸಿಗದೇ ಇರಬಹುದು. ಆದರೆ ತಾವುಗಳು ದಯಮಾಡಿ ನಮ್ಮ ಮಕ್ಕಳುಗಳು ಕೂಡ ಅದೇ ತರ ಆಗಬೇಕು ಎಂಬುದನ್ನು ಬಯಸಿ ಸತತ ಪ್ರಯತ್ನವನ್ನ ಪಡಬೇಕು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಮಕ್ಕಳು ಎಷ್ಟು ಚೆನ್ನಾಗಿ ಭರತನಾಟ್ಯವನ್ನ ಮಾಡಬೇಕಾದ್ರೆ ಇವು ಎಷ್ಟು ಚೆನ್ನಾಗಿ ಮಾಡಿದ್ರಪ್ಪ, ನಮಗೆ ಖುಷಿ ಆಗ್ತದೆ ಮಕ್ಕಳ ಭರತನಾಟ್ಯವನ್ನು ನೋಡಿದ್ರೆ. ನೀವುಗಳು ಏನು ಯೋಚನೆ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಮಕ್ಕಳುಗಳು ಕೂಡ ಈ ರೀತಿ ನಾವು ತರಬೇತಿಯನ್ನ ಕೊಡಿಸ್ಬೇಕು, ನಮ್ಮಗಳ ಪಾತ್ರವೂ ಕೂಡ ಅತಿ ಮುಖ್ಯ ಎಂಬುದನ್ನು ತಾವು ಗಮನಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಳ್ತಾ, ಎಲ್ಲಾ ಮಕ್ಕಳುಗಳು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಮುಂದಿರುವುದನ್ನ ನಾವು ಕಾಣ್ತೀವಿ. ಒಂದು ಸಣ್ಣ ಕಥೆ ಹೇಳ್ಬಿಡ್ತೀವಿ, ಒಂದು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ. ನೀವು ಕಲ್ಚರಲ್ ಪ್ರೋಗ್ರಾಮ್ ನೋಡ್ಲಿಕ್ಕೆ ರೆಡಿ ಇದ್ದೀರಿ. ನೋಡಿ ಸ್ನೇಹಿತರೆ, ಒಂದು ಕಾಡಿನಲ್ಲಿ ಪ್ರಾಣಿಗಳು ವಾಸವಾಗಿರುವಂತೆ, ಕಾಡಿನಲ್ಲಿ ಒಂದು ವಾಸವಾಗಿರುವಂತ ಎಲ್ಲಾ ಪ್ರಾಣಿಗಳು ಮಾತಾಡ್ಕೊಂಡವಂತೆ. ಮನುಷ್ಯ ಬುದ್ಧಿವಂತ ಪ್ರಾಣಿ, ಬುದ್ಧಿವಂತ ಜೀವಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆದ್ರೆ ನಮ್ಮ ಕಾಡಿನಲ್ಲಿರುವಂತ ಎಲ್ಲಾ ಪ್ರಾಣಿಗಳು ಕೂಡ ಎಲ್ಲರೂ ಕೂಡ ಬುದ್ಧಿವಂತರಾಗಬೇಕು ಎಂಬುವಂತ ಒಂದು ಆಸೆಯನ್ನು ಇಟ್ಕೊಂಡು ಒಂದು ತರಬೇತಿ ಕೇಂದ್ರವನ್ನ ಓಪನ್ ಮಾಡ್ತಾರಂತೆ. ಓಪನ್ ಮಾಡಿದಾಗ ಸ್ನೇಹಿತರೆ, ಬಾತುಕೋಳಿ, ಜಿಂಕೆ, ಅಳಿಲು, ರಣಹದ್ದು ಈ ರೀತಿ ಎಲ್ಲಾ ಪ್ರಾಣಿಗಳಿಗೂ ಕೂಡ ತರಬೇತಿಯನ್ನು ಕೊಡುವಂತ ಒಂದು ಕೇಂದ್ರವನ್ನ ತೆರೀತಾರೆ. ತೆರೆದಂತ ಸಂದರ್ಭದಲ್ಲಿ ಮೊದಲನೆಯದಾಗಿ ಎಲ್ಲಾ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಸ್ಪರ್ಧೆಯನ್ನು ಇಟ್ಟು ಮೊದಲು ಓಡುವಂತ ಸ್ಪರ್ಧೆಯನ್ನು ಇಡ್ತಾರೆ. ಓಡುವಂತ ಸ್ಪರ್ಧೆಯನ್ನು ಇಟ್ಟಾಗ ಸ್ನೇಹಿತರೆ, ಬಾತುಕೋಳಿ ಓಡಕ್ಕಾಗಲ್ಲ, ಜಿಂಕೆ ವೇಗವಾಗಿ ಓಡ್ತದೆ, ಅಳಿಲು ತಕ್ಕ ಮಟ್ಟಿಗೆ ಓಡ್ತದೆ, ರಣಹದ್ದು ಓಡ್ಲಿಕ್ಕೆ ಆಗೋದೇ ಇಲ್ಲ. ಅಲ್ಲಿಗೆ ಬಹುಮಾನ ಮಾರ್ಕ್ಸ್ ಅನ್ನು ಕೊಡ್ತಾ ಬರ್ತಾರೆ. ಜಿಂಕೆಗೆ ಫಸ್ಟ್ ಕ್ಲಾಸ್, ಆಮೇಲೆ ಅಳಿಲಿಗೆ ಫಸ್ಟ್ ಕ್ಲಾಸ್, ಇನ್ನೊಂದು ಬಾತುಕೋಳಿಗೆ ಸೆಕೆಂಡ್ ಕ್ಲಾಸ್, ಇನ್ನ
ಹದ್ದುಗೆ 4ನೇ ಸ್ಥಾನವನ್ನು ಕೊಡ್ತಾರೆ. ಹೀಗೆ ಆಮೇಲೆ ಮತ್ತೆ ಒಂದು ಮರ ಹತ್ತುವಂಥ ಒಂದು ತರಬೇತಿಯನ್ನು ಎಲ್ಲ ಪ್ರಾಣಿಗಳು ಕೊಡ್ತಾರೆ. ತರಬೇತಿಯನ್ನು ಮರ ಹತ್ತಲಿಕ್ಕೆ ಬಿಡ್ತಾರೆ. ಮರ ಹತ್ತುವಂಥ ಸಂದರ್ಭಗಳಲ್ಲಿ ಅಳಿಲು ವೇಗವಾಗಿ ಹತ್ತು ಬಿಡ್ತದೆ. ಬಾತುಕೋಳಿಗೆ ಹತ್ತಲಿಕ್ಕಾಗೋದಿಲ್ಲ, ಜಿಂಕೆಗೂ ಕೂಡ ಹತ್ತಲಿಕ್ಕಾಗೋದಿಲ್ಲ. ರಣಹದ್ದು ನಿಧಾನ ಕತ್ಕೊಂಡು ಸ್ವಲ್ಪ ಅರ್ಧದವರೆಗೆ ಹೋಗಿ ಅಷ್ಟು ವೇಗವಾಗಿ ಹತ್ತಲಿಕ್ಕಾಗೋದಿಲ್ಲ. ಅಲ್ಲೂ ಕೂಡ ಮೌಲ್ಯಮಾಪನ ಮಾಡ್ತಾರೆ. ಮೊದಲನೇ ಸ್ಥಾನವನ್ನು ವೇಗವಾಗಿ ಹತ್ತುವಂಥ ಅಳಿಲಿಗೆ ಕೊಡ್ತಾರೆ. ಆಮೇಲೆ 2, 3, 4 ಈ ಥರ ಬಹುಮಾನವನ್ನು ಕೊಡ್ತಾರೆ. ನಂತರ ಸ್ನೇಹಿತರೆ, ಹಾರುವುದನ್ನು ಯಾರು ವೇಗವಾಗಿ ಹಾರ್ತಾರೆ ಅಂತ ಹಾರುವುದರಲ್ಲೂ ಕೂಡ ರಣಹದ್ದು ಮೊದಲನೇ ಸ್ಥಾನವನ್ನು ಪಡ್ಕೊಳ್ತದೆ. ಬಾತುಕೋಳಿ ಸ್ವಲ್ಪ ಮೇಲ್ಗಡೆ ಹಾರಿ ಮತ್ತೆ ಅದಕ್ಕೆ ಹಾರ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಅಳಿಲು ಕೂಡ ಅದಕ್ಕೂ ಹಾರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೂ ಕೂಡ ಅಲ್ಲಿ ಏನು ಮಾಡ್ತಾರೆ, ರಣಹದ್ದಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ಉಳಿದಕ್ಕೆ 2, 3, 4 ಈ ಥರ ಬಹುಮಾನವನ್ನು ಕೊಡ್ತಾರೆ. ಕಡೆಯದಾಗಿ ನೀರಿನಲ್ಲಿ ಈಜುವಂಥ ಒಂದು ಸ್ಪರ್ಧೆಯನ್ನು ಬಿಡ್ತಾರೆ. ಬಾತುಕೋಳಿ ವೇಗವಾಗಿ ಈಜ್ಕೊಂಡು ಹೋಗ್ತದೆ. ಇನ್ನು ಉಳಿದ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಈಜಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಅವರಿಗೆ ಒಂದು ಪ್ರಶ್ನೆ ಮೂಡ್ತದೆ, ಏನಪ್ಪ ನಾವೆಲ್ಲ ಇವರನ್ನು ಕೂಡ ನಾವು ಎಲ್ಲರೂ ವೇಗವಾಗಿ ಓಡಬೇಕು, ವೇಗವಾಗಿ ಈಜಬೇಕು, ವೇಗವಾಗಿ ಮರ ಹತ್ತಬೇಕು, ವೇಗವಾಗಿ ಹಾರಬೇಕು ಎಂಬುದನ್ನು ನಾವು ಬಯಸ್ತೀವಿ. ಅದು ನಾವೆಷ್ಟೇ ತಯಾರಿ ಮಾಡಿದರೂ ಕೂಡ ಅದು ಸಾಧ್ಯತೆ ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಆಗ್ತದೆ ಎಂಬುವಂಥ ಒಂದು ನಿರ್ಧಾರಕ್ಕೆ ನೀವುಗಳು ಬರಬೇಕಾಗ್ತದೆ. ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ, ದಯಮಾಡಿ ನಿಮ್ಮ ಮಕ್ಕಳಲ್ಲಿ ಚೆನ್ನಾಗಿ ಓದಬೇಕು. ಮೊದಲನೇ ಪಾಯಿಂಟು ಅವ್ರು ಚೆನ್ನಾಗಿ ಓದಬೇಕು. 2ನೇ ಪಾಯಿಂಟು ಅವರಲ್ಲಿ ಏನು ಪ್ರತಿಭೆ ಇದೆ ಅದನ್ನು ನೀವು ಗುರುತಿಸಿ ಅದಕ್ಕೆ ನೀರೆರೆದು ಪೋಷಿಸಿ ಎಮ್ಮರವಾಗಿ ಬೆಳೆಯುವಂತೆ ನೋಡಿಕೊಳ್ಳುವಂಥ ಕೆಲಸ ಪೋಷಕರದ್ದು ಆಗಿರ್ತದೆ. ದಯಮಾಡಿ ನಿಮ್ಮ ಮಕ್ಕಳಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳಿದ್ರೆ ಅದನ್ನು ಗುರುತಿಸಿ, ಅವರು ಯಾವ್ಯಾವ ಕ್ಷೇತ್ರದಲ್ಲಿದ್ದಾರೆ ಆ ಕ್ಷೇತ್ರವನ್ನು ಗುರುತಿಸಿ, ಅವ್ರು ಆಟ ಆಡಲಿಕ್ಕೆ ಇದ್ದರೆ ಆಟ ಆಡಲಿಕ್ಕೆ, ಹಾಡು ಹೇಳಲಿಕ್ಕಿದ್ರೆ ಹಾಡು ಹೇಳಲಿಕ್ಕೆ, ನೃತ್ಯ ಮಾಡಲಿಕ್ಕಿದ್ರೆ ನೃತ್ಯ ಮಾಡಲಿಕ್ಕೆ, ಕತೆ ಬರಲಿಕ್ಕಿದ್ರೆ ಕತೆ ಬರಲಿಕ್ಕೆ, ಅವು ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಮುಂದೆ ಇದ್ದಾರೆ ಎಂಬುದನ್ನು ದಯಮಾಡಿ ಗುರುತಿಸಿ, ಇವತ್ತಿನ ದಿನದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ನಾವು ಎಲ್ಲ ಒಂದು ಮಗುವಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಾಗ ಮಾತ್ರ ಆ ಮಗು ಮುಂದಿನ ಜೀವನದಲ್ಲಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಏನು ಇಲ್ಲಿ ಶಿಕ್ಷಕರಿದ್ದೇವೆ, ನಾವು ನೀವಿದ್ದೇವೆ, ಆ ಮಕ್ಕಳ ಏಳಿಗೆ ಕಡೆ ನಿಮ್ಮ ಪ್ರಯತ್ನ ಸದಾ ಇರಲಿ ಅಂತ ಹೇಳ್ತಾ ಒಂದು ವಿದ್ಯಾಸಂಸ್ಥೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ಮಗದೊಮ್ಮೆ ತಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your valuable and motivating words. We are grateful for our block education officer, Shri Ishwar sir, for sharing such a meaningful and inspiring insights about our education and growth of our school. Your words will surely guide and encourage us all. Achievement is talent plus preparation. Hard work beats talent when talent doesn't work hard. It's time to recognize and reward excellence. We are now proceed with the prize distribution ceremony for SSLC achievers, cultural, sports and championship winners. It's privilege to honor the students who have excelled in academics, sports and co-curricular activities through hard work and dedication. I request our dignitaries to kindly distribute the prizes and encourage our young achievers. It is a matter of great pride for our institution to announce the SSLC toppers of the academic year 2024-25. These students have proved that hard work, discipline and dedication always lead to success. All these achievers are known for being studious, disciplined, calm and well-behaved students. I request Shri Ishwar sir, BO of Mangalore South, to facilitate the winners. In this, first place goes to Manvit A. Shettigar, son of Mrs. Mamata and Mr. Ashok Kumar, secured an outstanding 98%. He is a focused, studious and well-mannered student.
Manviti Shettigar, son of Mrs. Mamata and Mr. Ashok Kumar, secured an outstanding 98% in the SSLC final examination. Viksha Balakrishna Alva, daughter of Mrs. Savita Alva and Mr. Balakrishna Alva. She secured 95% in the board examination. Congratulations to Manmeet and his proud parents. Second place is shared by Arush A. Manyani, son of Mrs. Soumya P.K. and Mr. Achyuta Manyani, who secured 95% in the board examination. Third place goes to Vaishnavi N. Alva, daughter of Mrs. Lata N. Alva and Mr. Naveen Alva. She secured a commendable 94% in the board examination. Again, the third place also shared by Nandan Shetty, son of Mrs. Padmini Shetty and Satish Shetty. He secured 94% in the board examination. Here we have Arush A. Manyani, son of Mrs. Soumya P.K. and Mr. Achyuta Manyani, who also secured 95%. He is a sincere, disciplined and dedicated learner with a positive attitude. Next, in the third place, we have Vaishnavi N. Alva, daughter of Mrs. Lata N. Alva and Mr. Naveen Alva, secured a commendable 94%. Vaishnavi was the SPL of our school in the previous year, who has shown an exceptional determination, confidence and perseverance. Her achievement is truly inspiring. Third place also shared by Nandan Shetty, son of Mrs. Padmini Shetty and Satish Shetty, secured 94%. He was a dedicated and hard-working student of our school.
Once again, we congratulate all our toppers and wish them a bright and successful future. Thank you all. 2025-26ನೇ ಸಾಲಿನ ನಮ್ಮ ಶಾಲಾ ಕ್ರೀಡಾ ಸಾಧಕರಿಗೆ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್ ಇವರು ಕಿರುಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೈಷ್ಣವ್ ಜಿಬಿ 8ನೇ ತರಗತಿ. ಇವನು ಹೋಬಳಿ ಮಟ್ಟದ ಚಕ್ರ ಎಸೆತ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ಹಾಗೆಯೇ 80 ಮೀಟರ್ ಹರ್ಡಲ್ಸ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಹೋಬಳಿ ಮಟ್ಟದ ಸಮಗ್ರ ಚಾಂಪಿಯನ್ಶಿಪ್ ಅನ್ನು ಪಡೆದಿರುತ್ತಾನೆ. ತಾಲೂಕು ಮಟ್ಟದಲ್ಲಿ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಉದ್ದ ಜಿಗಿತದಲ್ಲಿ ತೃತೀಯ ಸ್ಥಾನ, ಹರ್ಡಲ್ಸ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ವೈಷ್ಣವ್ ಜಿಬಿ, ಅಭಿನಂದನೆಗಳು ವೈಷ್ಣವ್. ಆದಿತ್ಯ ಕೃಷ್ಣ 9ನೇ ತರಗತಿ. ತಾಲೂಕು ಮಟ್ಟದ 500 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಥಮ, ಹೋಬಳಿ ಮಟ್ಟದ 3000 ಮೀಟರ್ ಓಟ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಅಭಿನಂದನೆಗಳು ಆದಿತ್ಯ ಕೃಷ್ಣ. ಶ್ರೇಯಸ್ ಆರ್ಪಿ 9ನೇ ತರಗತಿ. ತಾಲೂಕು ಮಟ್ಟದ 3000 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ಅಭಿನಂದನೆಗಳು ಶ್ರೇಯಸ್. ಸಿಂಚನ ಎಸ್ ಕರ್ಕೇರ 10ನೇ ತರಗತಿ. ರಾಜ್ಯ ಮಟ್ಟದ ಫುಟ್ಬಾಲ್ ಹಾಗೂ ಹಾಕಿ ಪಂದ್ಯಾಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಹಾಗೆಯೇ ರಾಷ್ಟ್ರ ಮಟ್ಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿರುತ್ತಾಳೆ. ಅಭಿನಂದನೆಗಳು ಸಿಂಚನ. ದಿಶಾ ಯು ಕುಲಾಲ್ 10ನೇ ತರಗತಿ. ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಅಭಿನಂದನೆಗಳು ದಿಶಾ. ಧನ್ಯವಾದಗಳು ಸರ್. ಇದೀಗ ಸಾಂಸ್ಕೃತಿಕ ಸಾಧನಾ ಪ್ರಶಸ್ತಿ 3ನೇ ತರಗತಿಯ ವಿದ್ಯಾರ್ಥಿ ಮಹಿತ್ ಪಿ ಉಳ್ಳಾಲ್ ಅವರಿಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೋರಿದ ಅತ್ಯುತ್ತಮ ಸಾಧನೆಗಾಗಿ ಸಾಂಸ್ಕೃತಿಕ ಸಾಧನಾ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಈ ಪ್ರಶಸ್ತಿಯನ್ನು ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಹಿತ್ ಪಿ ಉಳ್ಳಾಲ್ ಇವನು ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಅದೇ ರೀತಿ ಉಚ್ಚಿಲ ಗಣೇಶೋತ್ಸವ ಸಮಿತಿಯಿಂದ ಆಯೋಜಿಸಲಾದ ಗಾಯನ ಸ್ಪರ್ಧೆ, ವಿವಿಧ ಸಂಸ್ಥೆಗಳ ವತಿಯಿಂದ ನಡೆದ ಆನ್ಲೈನ್ ಸಾಂಸ್ಕೃತಿಕ ಸ್ಪರ್ಧೆಗಳು, ಚಿತ್ರಕಲಾ ಸ್ಪರ್ಧೆ ಹಾಗೂ ಆನ್ಲೈನ್ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಬಹುಮಾನವನ್ನು ಗಳಿಸಿ ನಮ್ಮ ಶಾಲೆಗೆ ಹೆಮ್ಮೆ ತಂದಿದ್ದಾನೆ. ಈ ಪ್ರಶಸ್ತಿಯನ್ನು ನೀಡಿದ ಮಮತಾ ಡಿ.ಎಸ್. ಗಟ್ಟಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಮಹಿತ್ ಇವನಿಗೂ ಕೂಡ ಅಭಿನಂದನೆಗಳು. ಮುಂದೆ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮಾನ್ಯ ಶ್ರೀ UN ಪ್ರಸಾದ್ ಅವರ ವತಿಯಿಂದ ಬಹುಮಾನ ವಿತರಿಸಲಾಗುತ್ತದೆ. ಈ ವಿಭಾಗದ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳು: ಪ್ರಥಮ ಸ್ಥಾನ ಮನ್ವಿತ್ ಎ ಶೆಟ್ಟಿಗಾರ್. ಈ ಬಹುಮಾನವನ್ನು ನೀಡಬೇಕಾಗಿ ಶ್ರೀಮತಿ ಸರಿತಾ ಅಶೋಕ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಮನ್ವಿತ್ ಎ ಶೆಟ್ಟಿಗಾರ್. ದ್ವಿತೀಯ ಸ್ಥಾನ ವೀಕ್ಷಾ ಬಾಲಕೃಷ್ಣ ಆಳ್ವಾ ಮತ್ತು ಆರುಷ್ ಎ ಮಣಿಯಾನಿ. ದ್ವಿತೀಯ ಸ್ಥಾನ ವೀಕ್ಷಾ ಬಾಲಕೃಷ್ಣ ಆಳ್ವಾ ಮತ್ತು ಆರುಷ್ ಎ ಮಣಿಯಾನಿ. ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು, ಧನ್ಯವಾದಗಳು ಮ್ಯಾಮ್. ಮುಂದಿನದಾಗಿ ಕನ್ನಡ ವಿಷಯದಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಮಾನ್ಯ ಶ್ರೀ ಸದಾಶಿವ ಪಿ ಉಚ್ಚಿಲ್ ಅವರ ವತಿಯಿಂದ ಬಹುಮಾನ ವಿತರಿಸಲಾಗುತ್ತದೆ. ಈ ಗೌರವ ಪಡೆದ ವಿದ್ಯಾರ್ಥಿಗಳು: ಪ್ರಥಮ ಮನ್ವಿತ್ ಎ ಶೆಟ್ಟಿಗಾರ್. ಈ ಬಹುಮಾನವನ್ನು ಗೀತಾ ಶೆಟ್ಟಿ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದ್ವಿತೀಯ ವೈಷ್ಣವಿ ಎನ್ ಆಳ್ವಾ. ತೃತೀಯ ದಿಶಾಂತ್ ಎಂ ಪಂಡಿತ್.
ದ್ವಿತೀಯ ವೈಷ್ಣವಿ ಎನ್ ಆಳ್ವ. ಮುಂದೆ ದಿಶಾಂತ್ ಎಂ ಪಂಡಿತ್. ಮುಂದೆ ವಿಖ್ಯಾತ್ ಪೂಜಾರಿ. ಅದೇ ರೀತಿ ಕೆ ಅಚ್ಯುತನಾರಾಯಣ ಶರ್ಮಾ. ವಿಖ್ಯಾತ್ ಪೂಜಾರಿ ಮತ್ತು ಕೆ ಅಚ್ಯುತನಾರಾಯಣ ಶರ್ಮಾ. ಧನ್ಯವಾದಗಳು ಗೀತಾ ಮ್ಯಾಮ್. ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇದೀಗ ವರ್ಷದ ಅತ್ಯುತ್ತಮ ಫುಟ್ಬಾಲ್ ಆಟಗಾರ ಪ್ರಶಸ್ತಿ ಶ್ರೀ ನಾರಾಯಣ ಕೆ ಉಚ್ಚಿಲ್ ಅವರ ಪುತ್ರಿ ಆದ ಮೀರಾ ಉಚ್ಚಿಲ್ ಇವರ ವತಿಯಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿ 9ನೇ ತರಗತಿಯ ವಿದ್ಯಾರ್ಥಿನಿಯಾದ ಲಕ್ಷ್ಯ ಇವರಿಗೆ ಸಲ್ಲುತ್ತದೆ. ಈ ಪ್ರಶಸ್ತಿಯನ್ನು ನಮ್ಮ ಶಾಲಾ ಸಂಚಾಲಕರಾದ ಶ್ರೀ ಕರುಣಾಕರ್ ಜೆ ಉಚ್ಚಿಲ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಕ್ಷ್ಯ 9ನೇ ತರಗತಿ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕು. ಕೊನೆಯದಾಗಿ ಧನ್ಯವಾದಗಳು ಸರ್. ಕೊನೆಯದಾಗಿ ದಿವಂಗತ ಸುರೇಂದ್ರ ಉಚ್ಚಿಲ್ ಅವರ ಸ್ಮರಣಾರ್ಥವಾಗಿ ಶ್ರೀ ಸಮೀರ್ ಸುರೇಂದ್ರ ಉಚ್ಚಿಲ್ ಅವರಿಂದ SSLCಯಲ್ಲಿ ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಸ್ಮರಣಿಕೆಯನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು ಪಡೆದ ವಿಜೇತರು ಮನ್ವಿತ್ ಎ ಶೆಟ್ಟಿಗಾರ್. ಅದೇ ರೀತಿ ಈ ಬಹುಮಾನವನ್ನು ಮೂರೂರ ಬೋವಿ ಮೋಯ ಮಹಾಸಭಾ ಇದರ ಅಧ್ಯಕ್ಷರಾದ ಹರೀಶ್ ಟಿ ಉಚ್ಚಿಲ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮನ್ವಿತ್ ಎ ಶೆಟ್ಟಿಗಾರ್. ಅದೇ ರೀತಿ ದ್ವಿತೀಯ ಸ್ಥಾನ ವೀಕ್ಷಾ ಬಾಲಕೃಷ್ಣ ಆಳ್ವ ಮತ್ತು ಆರುಷ್ ಎ ಮಣ್ಯಾಣಿ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ವೀಕ್ಷಾ ಬಾಲಕೃಷ್ಣ ಆಳ್ವ ಮತ್ತು ಆರುಷ್ ಎ ಮಣ್ಯಾನಿ. ಧನ್ಯವಾದಗಳು ಸರ್. ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. Success shines brighter when it is recognized. Congratulations to all the prize winners for their outstanding achievements. Your dedication and perseverance are truly commendable. Rolling Shield is awarded to the team that has demonstrated consistent performance in sports and cultural events during the academic year. This shield symbolizes dedication, perseverance, and the spirit of healthy competition. This year, the overall championship goes to Team Yellow. I request the group leader to receive the prize. Now I request our correspondent to hand over the rolling shield to the leaders of the Team Yellow. Aditi and Roshan. Thank you, sir. Once again, hearty congratulations to the overall championship team. Your consistent efforts and teamwork have truly set a benchmark for others. Now it is my proud privilege to invite our esteemed chief guest, Mrs. Mamata D.S. Gatti, President, Karnataka Cashew Development Corporation, to kindly address the gathering. We request you, madam, to please enlighten us with your valuable words. ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳೊಂದಿಗೆ ಶಾಲಾ ವಾರ್ಷಿಕೋತ್ಸವ
ಮಕ್ಕಳ ಪ್ರತಿಭಾ ಪುರಸ್ಕಾರದ ಈ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಹಿರಿಯರು, ರಾಜ್ಯ ಪ್ರಶಸ್ತಿ ವಿಜೇತರೂ ಆಗಿರ್ತಕ್ಕಂಥ ಶ್ರೀ ರವೀಂದ್ರ ರೈ ಕಲ್ಯಮಾರ್ರವರೇ, ಹಾಗೆ ಶಾಲಾ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಈಶ್ವರ್ ಅವರೇ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಮತಿ ಸರಿತಾ ಅಶೋಕ್ರವರೇ, ಹಾಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಮೂರೂರು ಬೋವಿ ಮಹಾಸಭಾದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಆದರಣೀಯರಾದ ಶ್ರೀ ಹರೀಶ್ ಟಿ ಉಚ್ಚಿಲ್ರವರೇ, ಸಮೂಹ ಸಂಪನ್ಮೂಲ ವ್ಯಕ್ತಿ ಮಂಗಳೂರು ದಕ್ಷಿಣ ವಲಯದ ಶ್ರೀಮತಿ ಗೀತಾ ಶೆಟ್ಟಿಯವರೇ, ಸಂಚಾಲಕರಾಗಿರ್ತಕ್ಕಂಥ ಕರುಣಾಕರ್ ಅವರೇ, ಹಾಗೆ ಈ ಶಿಕ್ಷಣ ಸಂಸ್ಥೆಯ ಇಬ್ಬರೂ ಕೂಡ ಮುಖ್ಯೋಪಾಧ್ಯಾಯರುಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಪ್ರೀತಿಯ ಪೋಷಕರೇ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಊರಿನ ಬಂಧುಗಳೇ, ವಿದ್ಯಾಭಿಮಾನಿಗಳೇ, ಮಾಧ್ಯಮದ ಬಂಧುಗಳೇ, ಎಲ್ಲ ಶಿಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ಬೆಳಿಗ್ಗೆಯಿಂದ ಆರಂಭಗೊಂಡಂಥ ಈ ಒಂದು ಕಾರ್ಯಕ್ರಮ ಚಲೋದಾಗಿ ಬಂದು ಈ ಒಂದು ಹೊತ್ತಿನವರೆಗೆ ಮುಟ್ಟಿದೆ. ಬಹುಶಃ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಅರ್ಥಪೂರ್ಣ ಕಾರ್ಯಕ್ರಮ. ಬೋವಿ ಉಚ್ಚಿಲ ಈ ಒಂದು ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಶತಮಾನೋತ್ಸವವನ್ನು ಕಂಡ ಈ ಶಿಕ್ಷಣ ಸಂಸ್ಥೆ ಬಹುಶಃ ಇವತ್ತು ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲೇ ಒಂದು ಹೆಸರನ್ನು ಗಳಿಸಿದಂಥ ಶಿಕ್ಷಣ ಸಂಸ್ಥೆ ಅಂತೇಳಿ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಆಡಳಿತ ಮಂಡಳಿ, ಶಿಕ್ಷಕರಿಂದ ಮಕ್ಕಳಿಗೆ ಪ್ರೀತಿಪೂರ್ವಕವಾದಂಥ ಶುಭಾಶಯಗಳನ್ನು ಕೂಡ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಇವತ್ತಿನ ಈ ಅರ್ಥಪೂರ್ಣ ಕಾರ್ಯಕ್ರಮ, ಮಕ್ಕಳ ಈ ವೇದಿಕೆ, ಮಕ್ಕಳ ಕಾರ್ಯಕ್ರಮ, ಬಹುಶಃ ನಾವೆಲ್ಲರೂ ಕೂಡ ಇವತ್ತು ಭಾಳಷ್ಟು ಸಂಖ್ಯೆಯಲ್ಲಿ ಪೋಷಕರಿದ್ದೀರಿ, ಮಕ್ಕಳಿದ್ದೀರಿ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಇಂತಹ ಬಿ ಒ ಅವರು ಹೇಳಿದರು, ಇಂತಹ ವೇದಿಕೆಯನ್ನು ಮಾಡಿಕೊಟ್ಟಂಥ ಶಾಲಾ ಸಂಚಾಲಕರು, ಆಡಳಿತ ಮಂಡಳಿ, ಶಿಕ್ಷಕವೃಂದಕ್ಕೆ ನಾನು ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತೇಳಿದರೆ ನೀವು ಓದುವಾಗ ಇಂಥ ವೇದಿಕೆಗಳು ಇರಲಿಲ್ಲ, ನಮಗೆ ಇಂತಹ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಇಂತಹ ವೇದಿಕೆಗಳು ನಮಗೆ ಇರಲಿಲ್ಲ. ಆದರೆ ಇವತ್ತು ನಮ್ಮ ಮಕ್ಕಳು ಭಾಗ್ಯವಂತರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತೇಳಿದರೆ ಇಂತಹ ವೇದಿಕೆಯನ್ನು ನಿರ್ಮಾಣ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಪ್ರತಿಭಾ ಕಾರಂಜಿ ಅಂತ ಇವತ್ತು ಹೊರಹೊಮ್ಮುತ್ತವೆ. ನಮ್ಮ ಮಕ್ಕಳ ಪ್ರತಿಭೆ, ತಮ್ಮ ಮಕ್ಕಳಲ್ಲಿ ಪ್ರತಿಭೆಗಳು ಏನು ಸೂಕ್ತವಾಗಿ ಅಡಗಿದೆ ಅದನ್ನು ಒಂದು ತೋರ್ಪಡಿಸ್ತಕ್ಕಂಥ ಈ ವೇದಿಕೆಯೇ ಇವತ್ತಿನ ಈ ಪ್ರತಿಭಾ ಪುರಸ್ಕಾರದ ಶಾಲಾ ವಾರ್ಷಿಕೋತ್ಸವದ ವೇದಿಕೆ. ಬಹುಶಃ ಮುಂಭಾಗದಲ್ಲಿ ಮಕ್ಕಳ ಪೋಷಕರಿದ್ದೀರಿ, ಭಾಳಷ್ಟು ತಾವೆಲ್ಲರೂ ಕೂಡ ತಿಳುವಳಿಕೆ ಉಳ್ಳವರು ಆಗಿದ್ದೀರಿ, ನಮಗಿಂತ ಜಾಸ್ತಿ ತಿಳುವಳಿಕೆ ಉಳ್ಳವರು ತಾವಿದ್ದೀರ. ಆದರೆ ಬಹುಶಃ ಇವತ್ತು ಮಕ್ಕಳ ಪೋಷಕರಾಗಿ ತಾವು ಬಂದಿದ್ದೀರಿ. ನಾನು ಹೇಳುವುದಿಷ್ಟೇ, ಇವತ್ತು ಪ್ರತಿಯೊಂದು ಮಗುವಿನಲ್ಲಿಯೂ ಕೂಡ ಪ್ರತಿಭೆ ಇದೆ. ಯಾವ ಮಗು ಕೂಡ ದಡ್ಡರಲ್ಲ. ಎಲ್ಲ ಮಗುವಿನಲ್ಲಿ ಕೂಡ ಒಂದೊಂದು ರೀತಿಯಲ್ಲಿ ಆ ಮಗು ಪ್ರತಿಭಾವಂತರು ಅಂತಲೇ ನಾವು ತಿಳ್ಕೊಳ್ಬೇಕಾಗಿದೆ. ನಿಜವಾಗಿ ಕೂಡ ಆ ಮಗುವಿನಲ್ಲಿ ಸೂಕ್ತ ಪ್ರತಿಭೆಗಳಿದೆ. ಅದಕ್ಕೆ ಅವಕಾಶ ಸಿಕ್ಕಿದಾಗ ಆ ಮಗು ಖಂಡಿತವಾಗಿ ಕೂಡ ಪ್ರತಿಭಾ ಕಾರಂಜಿಯಂತೆ ಹೊರಹೊಮ್ಮುತ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಇವತ್ತಿನ ವೇದಿಕೆ, ಈ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ವಿ, ಮನ್ವಿತ್ ಆ ಹುಡುಗ ಭಾಳಷ್ಟು ಹೊತ್ತು ಒಳ್ಳೆಯ ಅಂಕವನ್ನು ಪಡೆದು 98% ಅಂಕವನ್ನು ಪಡೆದು ಶಿಕ್ಷಣ ಸಂಸ್ಥೆಗೆ ಎಲ್ಲರಿಗೂ ಕೂಡ ಹೆಸರನ್ನು ಗಳಿಸಿಕೊಟ್ಟಂಥ ಆ ಮಗು, ಅವರ ಜೊತೆ ಇದ್ದಂಥ 5 ಮಕ್ಕಳು ಕೂಡ ಇವತ್ತು SLCಯಲ್ಲಿ 98, 95, 94, 96 ಪಡೆದು ಶಿಕ್ಷಣ ಸಂಸ್ಥೆಗೆ, ಮಕ್ಕಳ ಪೋಷಕರಿಗೆ ಎಲ್ಲರಿಗೂ ಕೂಡ ಒಂದು ಹೆಸರನ್ನು ಗಳಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅವರಿಗೆಲ್ಲರಿಗೂ ಕೂಡ ನಾನು ತುಂಬು ಹೃದಯದಿಂದ ಈ ವೇದಿಕೆಯ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ವೇದಿಕೆಯ ಮುಂಭಾಗದಲ್ಲಿ ಅವರ ತಮ್ಮಂದಿರು ಈ ವರ್ಷ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡಲ್ಲಿ ಇದ್ದೀರಿ.
ನನ್ನ ಮಾತುಗಳನ್ನು ತಾವು ಕೇಳ್ಕೊಳ್ತಾ ಇರ್ಬೋದು. ನಾನು ಸಂಚಾಲಕರ ಹತ್ರ ಮಾತಾಡಿದೆ. ಬಹುಶಃ ಅವರು ಹೇಳಿದರು 5 ವರ್ಷದಿಂದ 100% ರಿಸಲ್ಟ್ ಈ ನಮ್ಮ ಶಾಲೆಗೆ ಬರ್ತಾ ಇದೆ. ಬಹುಶಃ ನಾವೆಲ್ಲರೂ ಕೂಡ ಒಂದು ಚಪ್ಪಾಳೆಯನ್ನು ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಮುಖ್ಯೋಪಾಧ್ಯಾಯರಿಗೆ, ಆಡಳಿತ ಮಂಡಳಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ನೀವೆಲ್ಲರೂ ಕೊಡಬೇಕು ಅಂತೇಳಿ ನಾನು ಬೇಡಿಕೊಳ್ತಾ ಇದ್ದೇನೆ. ಯಾಕಂತೇಳಿದರೆ ಒಂದು ಟೀಚರ್ ಪಾಠ ಮಾಡೋದು ಎಲ್ಲ ಮಕ್ಕಳಿಗೆ, ಇವತ್ತು ಮನ್ವಿತಿರಲಿ ಮತ್ತೊಂದು ಮಗುವಿರಲಿ, ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಾರೆ ಟೀಚರ್. ಆದರೆ ಕೆಲವು ಮಕ್ಕಳು ಬೇಗ ಅದನ್ನು ಪಡ್ಕೊಳ್ತಾರೆ, ಬೇಗ ತಿಳುವಳಿಕೆಯನ್ನು ಪಡೀತಾರೆ. ಎಲ್ಲ ಮಕ್ಕಳಿಗೂ ಕೂಡ ಒಂದೇ ರೀತಿಯ ಟೀಚಿಂಗನ್ನು ಕೊಟ್ಟಂತಹ ಕ್ಲಾಸ್ ರೂಮಲ್ಲಿ ಬೇರೆ ಬೇರೆ ಥರದ ಮಕ್ಕಳು ಇರ್ತಾರೆ, ಬೇರೆ ಬೇರೆ ಅಂಕವನ್ನು ಪಡೀತಾರೆ. ಆದರೆ ನಾನು ಹೇಳೋದಿಷ್ಟೇ, ಎಲ್ಲ ಮಕ್ಕಳು 100% ಬರುವುದಿಲ್ಲ. ಆದರೆ ಬೇರೆ ಬೇರೆ ವಿವಿಧ ಹಂತಗಳಲ್ಲಿ ಅದರ ಪರಿಶ್ರಮವು ಕೂಡ, ಆ ಮಗುವಿನ ಪರಿಶ್ರಮವೂ ಕೂಡ ಅದರಲ್ಲಿ ಸೇರುತ್ತದೆ. ಶಿಕ್ಷಕರ ಆ ಟೀಚಿಂಗ್, ಮಕ್ಕಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ, ಶಿಕ್ಷಣ ಸಂಸ್ಥೆಯ ಪ್ರೋತ್ಸಾಹ, ಎಲ್ಲರ ಪ್ರೋತ್ಸಾಹದಿಂದ ಆ ಮಗು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಪೋಷಕರು ಇವತ್ತು ತಾವು ವೇದಿಕೆಯಲ್ಲಿ ತಾವೇನು ನೋಡಿದ್ದೀರಾ, ತಮ್ಮ ಮಕ್ಕಳು ಕಡಿಮೆ ಮಾರ್ಕ್ ಪಡೆದಿದ್ರು ಕೂಡ ಬೇಸರ ಮಾಡಬೇಡಿ. ಅದಕ್ಕೆ ಇವತ್ತು ಬೇರೆ ಮಕ್ಕಳು ಪಡ್ಕೊಂಡಿದ್ದಾರೆ, ನಮ್ಮ ಮಗಳು ಪಡಿಲಿಲ್ಲ ಅನ್ನುವಂಥ ಒಂದು ಆತಂಕ ಕೆಲವು ತಂದೆ ತಾಯಿಗೆ ಇರ್ತದೆ, ಅದು ಸಹಜ. ಆದರೆ ತಾವ್ಯಾರು ಕೂಡ ಅದರ ಆತಂಕ ಪಡಬಾರ್ದು. ನಾನು ಹೇಳೋದಿಷ್ಟೇ, ಇವತ್ತು ಕಮ್ಮಿ ತೆಗೆದರೂ ಕೂಡ ನೆಕ್ಸ್ಟ್ ಟೈಮ್ ಆ ಮಗು ಖಂಡಿತವಾಗಿ ಕೂಡ ಉತ್ತಮ ಅಂಕವನ್ನು ಪಡೀತದೆ. ನಾವು ಯಾವತ್ತೂ ಕೂಡ ನಮ್ಮ ಮಕ್ಕಳಿಗೆ ಬದುಕಿನ ಶಿಕ್ಷಣವನ್ನು ಕಲಿಸಬೇಕಾಗ್ತದೆ. ನಾವಿವತ್ತು ನೋಡ್ತಾ ಇದ್ದೇವೆ, ಕೆಲವೊಂದು ಶಾಲೆಯ ಮಕ್ಕಳು ಮನೆಯಲ್ಲಿ ತಾಯಿ ಮೊಬೈಲ್ ತೆಗೆದಿಟ್ಲು ಅಂತೇಳಿದರೆ ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡದನ್ನು ನಾವು ಕಂಡಿದ್ದೇವೆ. ಆದರೆ ಭಾಳ ಬೇಸರ ಆಗ್ತದೆ ಕೆಲವೊಂದು ಸಮಾಜದ ಪರಿಸ್ಥಿತಿಗಳನ್ನು ನೋಡುವಾಗ. ಮಕ್ಕಳಿಗೆ ಧೈರ್ಯವನ್ನು ಕೊಡುವಂತಹ ಬದುಕಿನ ಶಿಕ್ಷಣವನ್ನು ಇವತ್ತು ಭಾಳಷ್ಟು ಕಡಿಮೆ ಆಗಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಬಹುಶಃ ಮುಖ್ಯೋಪಾಧ್ಯಾಯರಿದ್ದಾರೆ, ಆಡಳಿತ ಮಂಡಳಿ ಇದೆ, ಪೋಷಕರಿದ್ದೀರಿ, ನಮ್ಮ ಮಕ್ಕಳಿಗೆ ಧೈರ್ಯದ ಮಾತುಗಳನ್ನು ಕೊಡಿ, ಬದುಕುವ ಕಲೆಯನ್ನು ಕೊಡಿ. ಇವತ್ತಿನ ಸಮಾಜದಲ್ಲಿ ಮಕ್ಕಳು ಹೇಗೆ ಬದುಕಬೇಕು ಎನ್ನುವಂಥ ಒಂದು ಆ ಕಲೆ ಕೂಡ ಶಿಕ್ಷಣ ಸಂಸ್ಥೆಯಿಂದಲೇ ಬರಬೇಕಿದೆ. ಹಾಗಾಗಿ ಮೊದಲೆಲ್ಲ ಮೋರಲ್ ಸೈನ್ಸ್ ಅಂತ ನೀವು ಓದುವಾಗಿತ್ತು, ನೀತಿ ಪಾಠಗಳಿತ್ತು. ಆದರೆ ಇವತ್ತು ಕೆಲವೊಂದು ನೀತಿ ಪಾಠಗಳು ಕಮ್ಮಿ ಆಗ್ತಾ ಇದೆ. BO ಅವರು ಕೂಡ ಇದ್ದಾರೆ, ಬಹುಶಃ ಈಗ ಸರ್ಕಾರದಿಂದ ಆದೇಶ ಬಂದಿದೆ ಅಲ್ಲ, ಈಗ ಬಂದಿದೆ. ಆ ಮೋರಲ್ ಸೈನ್ಸ್ ಅನ್ನೋದನ್ನು ಬಿಟ್ಟು ಮಕ್ಕಳಿಗೆ ಇಡೀ ಫುಲ್ ಡೇ ಪಾಠವನ್ನೇ ಕಲಿಸ್ತಾ ಇದ್ರು. ಅದನ್ನು ಒಂದು 1 ಅವರ್, ಅರ್ಧ ಗಂಟೆ ಇತ್ತು ಮೊದಲೆಲ್ಲ. ಆದರೆ ಈಗ ಪುನಃ ಸರ್ಕಾರ ಆದೇಶ ಮಾಡಿದೆ, ಮಕ್ಕಳಿಗೆ ನೀತಿ ಪಾಠ ಕೊಡಿ. ಇವತ್ತು ಮೊಬೈಲ್ ಪ್ರತಿಯೊಂದರಿಂದ ಆಗ್ತಕ್ಕಂಥ ಅನಾಹುತಗಳು ಮಕ್ಕಳು ಮನೆಯಲ್ಲಿ ಕೇಳೋದಿಲ್ಲ. ಆದರೆ ಟೀಚರ್ಸ್ ಹೇಳಿದರೆ ನಿಜವಾಗಿ ಕೂಡ ಅದನ್ನು ಹೇಳುವ ರೀತಿಯಲ್ಲಿ ಹೇಳಿದರೆ ಸಮಾಧಾನದಿಂದ, ಪ್ರೀತಿಯಿಂದ ಎಲ್ಲರನ್ನೂ ಕೂಡ ನಮಗೆ ಗೆಲ್ಲಿಕ್ಕೆ ಆಗ್ತದೆ. ಮಕ್ಕಳಿಗೆ ಅಂತಹ ಶಿಕ್ಷಣವನ್ನು ಕೂಡ ನೀಡಿ ಎನ್ನುವಂಥ ಇವತ್ತಿನ ದಿನದಲ್ಲಿ ಬಹುಶಃ ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ನಮ್ಮೆಲ್ಲರ ಕೈಯಲ್ಲಿದೆ. ಇವತ್ತು ಸಮಾಜವನ್ನು ಕಟ್ಟುವಂಥ ಕೈಗಳು ನಮ್ಮ ಮಕ್ಕಳಾಗಿರ್ತಾರೆ. ಹಾಗಾಗಿ ಹೇಳುವುದಿಷ್ಟೇ, ನಾವು ಇವತ್ತು ಹೆತ್ತ ತಾಯಿಗೆ ನಮನ, ಹೊತ್ತ ಭೂಮಿಗೆ ನಮನ, ಕಲಿಸಿದ ಗುರುವಿಗೆ ನಮನ, ಇದು ನಮ್ಮಲ್ಲಿರಬೇಕಾಗ್ತದೆ. ಆ ಮೂರನ್ನು ಕೂಡ ನಮ್ಮ ಮಕ್ಕಳು ಅವರ ಜೀವನದಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿ ಕೂಡ ಸಮರ್ಪಣಾ ಭಾವ ನಮ್ಮಲ್ಲಿ ಇದ್ದಾಗ ನಾವು ಸಮಾಜಕ್ಕೆ ಏನನ್ನು ಕೂಡ ಮಾಡ್ಬೋದು. ನಾವು ಕೂಡ ಒಂದು ಬೆಳೆಯುವ ಒಳಕೆಯಲ್ಲೇ ಅಂತ ನಾವು ನೋಡ್ತೇವೆ. ಹಾಗಾಗಿ ಪ್ರತಿಯೊಂದು ಮಗು ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತ ಮುಂದಿನ ದಿನದಲ್ಲಿ ನೋಡಿ, ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಕೂಡ ನಾನು ಈ ಶಿಕ್ಷಣ ಸಂಸ್ಥೆಗೆ ಆಗಮಿಸಿದ್ದೆ. ಆಗಲೂ ಬಹಳಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಈ ಶಿಕ್ಷಣ ಸಂಸ್ಥೆಯಲ್ಲಿದ್ದರು. ಆಗಿನ ಅಧ್ಯಕ್ಷರುಗಳು, ಮುಖ್ಯೋಪಾಧ್ಯಾಯರು ಎಲ್ಲರೂ ಕೂಡ ಅದೊಂದು ರಿಲೇ ಇದ್ದಾಗೆ. ಒಂದು ಶಿಕ್ಷಣ ಸಂಸ್ಥೆ ಮುಂದೆ ಬರಬೇಕಿದ್ರೆ ಹಿಂದಿಂದ ಯಾರೆಲ್ಲ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಈಗಿನವರೆಗೆ ಅದೊಂದು ರಿಲೇ ಆಗಿ ಹೋಗ್ತದೆ. ಒಬ್ಬರಿಂದ ಒಬ್ಬರು ಕೈಗೆ ಕೊಟ್ಟು, ಇವತ್ತು ಮುಖ್ಯೋಪಾಧ್ಯಾಯರು ಇವರು ಇದ್ದಾರೆ, ಮೊದಲು ಬೇರೆಯವರಿದ್ದರು, ಒಬ್ಬರಿಂದ ಕೈಗೆ ಚಾರ್ಜ್ ಕೊಟ್ಟಾಗ ನಿಜವಾಗಿ ಒಳ್ಳೆಯ ಉತ್ಸಾಹವಾಗಿ ಕೆಲಸ ಮಾಡಿದರೆ ಆ ಶಿಕ್ಷಣ ಸಂಸ್ಥೆಯು ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ನನ್ನ ಹತ್ರ ಅಧ್ಯಕ್ಷರು ಹೇಳಿದರು, ಈ ಶಿಕ್ಷಣ ಸಂಸ್ಥೆಯಲ್ಲಿ 5 ಲಕ್ಷದವರೆಗೆ ಮಕ್ಕಳಿಗೆ ಖಾಲಿ ಪ್ರೋತ್ಸಾಹವನ್ನು ನೀಡಲಿಕ್ಕೆ ನಾವು ಬ್ಯಾಂಕಲ್ಲಿ ಇಟ್ಟಿದ್ದೇವೆ. ಎಲ್ಲರೂ ಶಿಕ್ಷಕರು, ದಾನಿಗಳು ಕೊಟ್ಟಂತಹ ಗ್ರ್ಯಾಂಟ್ ಈ ಶಿಕ್ಷಣ ಸಂಸ್ಥೆಯಲ್ಲಿದೆ. ಭಾಳಷ್ಟು ಸಂತೋಷ ಆಯಿತು ಅವರು ಹೇಳುವಾಗ. ಅಂತಹ ದಾನಿಗಳನ್ನು ಪಡೆದ
ಮಾಡಿದಂಥ ಈ ಶಾಲೆ ನಿಜವಾಗಿ ಕೂಡ ಇಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಭಾಗ್ಯವಂತರು. ಫ್ರೀಯಾಗಿ ಮಕ್ಕಳಿಗೆ ಕೆಲವು ನಮ್ಮ ಕನ್ನಡ ಮೀಡಿಯಂ ಓದುವ ಮಕ್ಕಳಿಗೆ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದೇವೆ ಅಂತ ಕೂಡ ಅಧ್ಯಕ್ಷರು ಹೇಳಿದರು. ನಿಜವಾಗಿ ನೋಡಿ, ಇವತ್ತಿನ ದಿನದಲ್ಲಿ ಸರ್ಕಾರವೂ ಕೂಡ ಸಹಕಾರ ಮಾಡ್ತದೆ. ಇದು ಅನುದಾನಿತ ಶಾಲೆ, ಸರ್ಕಾರಿ ಶಾಲೆ ಅಲ್ಲದಿದ್ದರೂ ಕೂಡ ಪ್ರತಿಯೊಂದು ಸರ್ಕಾರಿ ಶಾಲೆಯ ರೂಪದಲ್ಲೇ ಎಲ್ಲ ಮಕ್ಕಳಿಗೆ ಅನ್ನದಾನದ ಮಧ್ಯಾಹ್ನದ ವ್ಯವಸ್ಥೆ. ನಿಜವಾಗಿ ಕೂಡ ಇದು ದೊಡ್ಡ ವ್ಯವಸ್ಥೆ. ಅಕ್ಷರ ದಾಸೋಹ ಎನ್ನುವಂಥ ಒಂದು ಪುಣ್ಯ ಕಾರ್ಯಕ್ರಮ ಇದು ಸಣ್ಣ ವಿಷಯ ಅಲ್ಲ. ಆ ಮಗು ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಆ ಮಧ್ಯಾಹ್ನದ ಒಂದು ಬಿಸಿಯೂಟ ಕಾರ್ಯಕ್ರಮವನ್ನು ಕೊಟ್ಟಂಥ ಶಿಕ್ಷಣ ಸಂಸ್ಥೆಗೆ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಮುಂದಕ್ಕೂ ಕೂಡ ನಿಮ್ಮ ಈ ಅಕ್ಷರ ದಾಸೋಹ ಕಾರ್ಯಕ್ರಮ ಬೆಳಗಲಿ. ನಮ್ಮ ಮಕ್ಕಳು ಶಾರೀರಿಕವಾಗಿ, ಮಾನಸಿಕವಾಗಿ ಬೆಳೆದಾಗ ಖಂಡಿತವಾಗಿ ಕೂಡ ಒಂದು ಮಗು ದೇಶವನ್ನು ಕೂಡ ಕಟ್ಟದೆ ಅನ್ನೋದಕ್ಕೆ ಅವರಿಗೆ ಬಾಲ್ಯದಲ್ಲಿ ಸಿಗ್ತಕ್ಕಂಥ ಆ ಶಕ್ತಿ ಅದು ಪೂರಕ ವಾತಾವರಣವಾಗಿ ಮೂಡಿ ಬರ್ತದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇಂಥ ಶಿಕ್ಷಣ ಸಂಸ್ಥೆ ಮುಂದಕ್ಕೂ ಕೂಡ ಬೆಳೀಲಿ. ನಮ್ಮ ಈ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ಹೋಗುವಂತಾಗಲಿ. ಬಹಳಷ್ಟು ಪ್ರತಿಭೆಗಳನ್ನು ನಾವಿವತ್ತು ಸನ್ಮಾನಿಸಿದ್ದೇವೆ. ಸಾಂಸ್ಕೃತಿಕವಾಗಿ ಎಲ್ಲ ಆಟೋಟಗಳಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಈ ವೇದಿಕೆಯಲ್ಲಿ ಬಂದು ಬಹುಮಾನವನ್ನು ತೆಗೆದುಕೊಂಡಂಥ ಪ್ರತಿಯೊಂದು ಮಗುವಿಗೂ ಕೂಡ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಬಹುಮಾನವನ್ನು ಪಡೆಯದ ಮಕ್ಕಳಿಗೂ ಕೂಡ ನಾನು ಈ ವೇದಿಕೆಯ ಮುಖಾಂತರ ನಿಮ್ಮ ಪ್ರತಿಭೆ ಕೂಡ ಅಭಿನಂದಿಸ್ತಾ ಇದ್ದೇನೆ. ಮಕ್ಕಳೇ, ನೀವು ಕೂಡ ಮುಂದಕ್ಕೆ ಬನ್ನಿ. ಒಂದಲ್ಲ ಒಂದು ದಿನ ತಾವು ಬೆಳೆದು ದೊಡ್ಡವರಾಗಿ ಇಂತಹ ವೇದಿಕೆಯಲ್ಲಿ ನೀವೇ ಬಂದು ಅತಿಥಿಗಳಾಗಿ ಕೂತ್ಕೊಳ್ಳುವಂತಹ ಭಾಗ್ಯ ದೇವರು ಈ ಶಾಲೆಯ ಮಕ್ಕಳಿಗೆ ಒದಗಿಸಿ ಕೊಡಲಿ ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥಿಸಿಕೊಂಡು, ಇದಕ್ಕೆ ಎಲ್ಲರ ಪ್ರೋತ್ಸಾಹ, ಸಹಕಾರ ಪ್ರತಿಯೊಂದು ಕೂಡ ಬೇಕಾಗಿದೆ. ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡೋಣ ಅಂತ ಈ ಕಾರ್ಯಕ್ರಮದ ಮುಖಾಂತರ ನಾನು ಹೇಳಿಕೊಂಡು, ಒಂದೇ ಮಾತು, ತಾಯಿಯ ಹೊಟ್ಟೆಯಿಂದ ಬರುವಾಗ ಉಸಿರಿರುತ್ತದೆ, ಹೆಸರು. ಈ ಭೂಮಿಯನ್ನ ಬಿಟ್ಟು ಹೋಗುವಾಗ ಹೆಸರಿರುತ್ತದೆ, ಉಸಿರಿರುವುದಿಲ್ಲ. ಇದು ಜೀವನದ ಆದರ್ಶ. ನಮಗೆ ಈ ಕೊಟ್ಟಂಥ ಈ ಪುಣ್ಯ ಭೂಮಿಯಲ್ಲಿ ಮಾನವ ಜನ್ಮ ದೊಡ್ಡದು ಅಂತ ನಾವು ಹೇಳ್ತೇವೆ. ಅದರಲ್ಲಿ ನಾವು ಮಾಡಿದಂತಹ ಕೆಲಸ ಕಾರ್ಯಗಳು, ಸಮಾಜಕ್ಕೆ ಕೊಡುವಂತಹ ಕೆಲಸಗಳು, ನಮಗೆ ಸಿಕ್ಕಿದಂಥ ಅವಕಾಶಗಳಲ್ಲಿ ನಾವು ಜನರಿಗೆ ಕೊಡುವಂತಹ ಸಹಕಾರ, ಇದು ಶಾಶ್ವತವಾಗಿ ಉಳಿಯಲಿ. ತಾಯಿ ಇಟ್ಟಂತಹ ಹೆಸರು ಈ ಭೂಮಿಯಲ್ಲಿ 4 ದಿನದ ಈ ಜೀವನದ ಆಟದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗೋಣ. ನಮ್ಮ ಧರ್ಮವನ್ನು ಪ್ರೀತಿಸಿಕೊಂಡು ಮತ್ತೊಂದು ಧರ್ಮವನ್ನು ಕೂಡ ಗೌರವಿಸ್ತಕ್ಕಂತಹ ಮನೋಭಾವ ನಿಮ್ಮ ಎಲ್ಲರ ಮೇಲೂ ಬೆಳೆಯಲಿ ಅಂತ ನಾನು ಶುಭವನ್ನು ಹಾರೈಸಿ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ಶುಭ ವಂದಿಸಿ, ನನಗೆ ತಾವು ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನನ್ನ ಸಹಕಾರ ಈ ಶಿಕ್ಷಣ ಸಂಸ್ಥೆಗೆ ಸದಾ ಇದೆ ಅಂತ ನಾನು ಹೇಳಿಕೊಂಡು ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಗಳಿಸ್ತೇನೆ. ಹಾಗೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ನನ್ನ ಗೆಳತಿ ಸುರೇಖಾ ಚಂದ್ರಾಸ್ರವರು ಮುಂದೆ ಇದ್ದಾರೆ, ಬಹಳಷ್ಟು ಬರಲೇಬೇಕು ಈ ಕಾರ್ಯಕ್ರಮದಲ್ಲಿ ಅಂತ ಕೂಡ ಕರೆದಿದ್ದಾರೆ. ಅವರಿಗೂ ಕೂಡ ನಾನು ಈ ವೇದಿಕೆಯ ಮುಖಾಂತರ ಕರೆದಿದ್ದಕ್ಕೆ ತಾವು ನನಗೆ ನಿಜವಾಗಿ ಬಿಸ್ಸಾಗ್ತಿತ್ತು. ನಾನು ಬಂಟ್ವಾಳ ಒಗ್ಗದಲ್ಲಿದ್ದೆ, ಇಂತಹ ಒಂದು ಶಾಲೆಯ ಕಾರ್ಯಕ್ರಮವನ್ನು ಮಿಸ್ ಮಾಡಿಕೊಳ್ತಿದ್ದೆ. ಬಹುಶಃ ಈ ಕಾರ್ಯಕ್ರಮದಲ್ಲಿ ಬಂದು ತುಂಬ ಸಂತೋಷ ಆಗಿದೆ. ನಿಮ್ಗೆಲ್ಲರಿಗೂ ಕೂಡ ನಾನು ವಂದಿಸಿ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. Inspiring, encouraging and insightful words. Your words has truly motivated and encouraged everyone present here. May I now request our respected president of today's function, Mr. Ravindra Rai Kallimar, retired teacher and state award winner, to kindly address the gathering. Sir, we request you to please share your valuable message. ಉಚ್ಚಿಲಬೋವಿ ವಿದ್ಯಾಸಂಸ್ಥೆಯ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಹಳ ಸಂತೋಷ ಆಗ್ತಾ ಇದೆ. ವೇದಿಕೆಯ ಮೇಲ್ಭಾಗದಲ್ಲಿ ಇದೀಗ ಎಲ್ಲರೂ ಕೂಡ ಎಲ್ಲರ ಹೆಸರುಗಳನ್ನು ಪ್ರಸ್ತಾಪಿಸಿದರು. ನಾನು ಪುನಃ ಅದನ್ನು ಪ್ರಸ್ತಾಪಿಸಲಿಕ್ಕೆ ಹೋಗುವುದಿಲ್ಲ. ಆದರೂ ಕೂಡ ನನ್ನ ಎಡಬದಿಯಲ್ಲಿ ಕೂತವರು ಇಬ್ಬರು ಇದ್ದಾರಲ್ಲ, ಒಬ್ಬರು ಶಿಕ್ಷಣಾಧಿಕಾರಿಗಳು. ಅವರು ಬಹಳ ನನಗೆ ಅವರಲ್ಲಿ ಗೌರವ. ಯಾಕೆ ಅಂತಂದರೆ ದರ್ಪ ಬಿಟ್ಟ ಅಧಿಕಾರಿ, ನಿರ್ವಿಕಾರದ ನಯನದಿಂ ನೋಳ್ಪ ಉದಾರಿ, ಉರುವರೆಗೂ ಗುರುವವನು ಮಂಕುತಿಮ್ಮ ಅಂತ. ಇಡೀ ನಮಗೆಲ್ಲರಿಗೂ ಸಮಾನರಾದವರು ನಮ್ಮ ಈಶ್ವರರವರು, ಈಗಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಇನ್ನೊಂದು ಬದಿಯಲ್ಲಿ ಆದರ್ಶ ರಾಜಕಾರಣಿ,
ಮಾತ್ರ ಅಲ್ಲದೆ ಎಲ್ಲ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿದ್ದ ಕಾಲದಲ್ಲಿಯೂ ಕೂಡ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದಂಥವರು ನಮ್ಮ ಮಮತಾ ಡಿ ಗಟ್ಟಿಯವರು. ಈಗ ಗೇರು ನಿಗಮದ ರಾಜ್ಯ ಗೇರು ನಿಗಮದ ಅಧ್ಯಕ್ಷರಾಗಿರುವಂಥದ್ದು ಕೂಡ ಒಂದು ದೊಡ್ಡ ಸಾಧನೆ ಅದು. ಅವರು ವೇದಿಕೆಯಲ್ಲಿ ಇದ್ದು ಒಂದೆರಡು ಒಳ್ಳೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ಇದೀಗ ಮತ್ತೋರವರು ನಮ್ಮ ಇದು ಗುರುದೇವಾನಂದ ಇದರದ ಒಡಿಯೂರಿನ ಸಹಕಾರಿ ಸಂಘದ ನಿರ್ದೇಶಕರು ಅವರು. ಮತ್ತು ಇದೀಗ CRP ಅವರಿದ್ದಾರೆ, ಮುಖ್ಯೋಪಾಧ್ಯಾಯರುಗಳು ಮತ್ತು ನಮ್ಮ ಈ ಒಂದು ವಿದ್ಯಾಸಂಸ್ಥೆಯ ಸಂಚಾಲಕರು, ಅದೇ ರೀತಿಯಲ್ಲಿ ಅಧ್ಯಕ್ಷರೆಲ್ಲ ಇಲ್ಲಿ ಈ ವೇದಿಕೆಯಲ್ಲಿದ್ದಾರೆ. ಮುಂಭಾಗದಲ್ಲಿ ನೀವೆಲ್ಲರೂ ಆಗಿದ್ದೀರಿ. ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಒಂದು ವಿಚಾರವನ್ನು ಅವನಲ್ಲಿ ಯಾವಾಗಲೂ ನೆನಪಿಟ್ಟುಕೊಳ್ಬೇಕಾದಂಥ ಒಂದು ಅಂಶ ಅಂತಂದರೆ, ಯಾವಾಗಲೂ ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ವಾರ್ಷಿಕೋತ್ಸವವನ್ನು ಆಚರಿಸ್ತಾರೆ ಅಂತ ಅಂದರೆ ಆ ವಿದ್ಯಾಸಂಸ್ಥೆಯ ಜೀವಂತಿಕೆಯನ್ನು ಅದು ಪ್ರದರ್ಶಿಸುವಂಥ ಒಂದು ಕಾರ್ಯಕ್ರಮ. ನೋಡಿ, ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳೆಲ್ಲ ನಡೆಯಿತು. ಒಂದು ಕಡೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಒಂದು ಕಾರ್ಯ ಆಯಿತು. ಈಗ ಎದುರು ಕೂತಂತಹ ಯಾರು ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿದ್ದೀರಲ್ಲ, ನೀವು ಅವರನ್ನು ನೋಡಿ ಎಷ್ಟು ಸಂತೋಷ ಪಡ್ತಾ ಇದ್ದೀರಿ ಎನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತದೆ. ಅದು ಇತರರಿಗೆ ಆದರ್ಶವಾಗಿರ್ತದೆ. ಮಾತ್ರ ಅಲ್ಲದೆ ಏನೇನು ಒಳ್ಳೊಳ್ಳೆ ಸಾಧನೆಗಳನ್ನು ಈ ಒಂದು ವಾರ್ಷಿಕ ಅವಧಿಯಲ್ಲಿ ಮಾಡಿದ್ದಾರೆ ಅವರನ್ನು ಕೂಡ ಗೌರವಿಸುವಂಥ ಕೆಲಸವನ್ನು ಕೂಡ ಈ ಜಾಗದಲ್ಲಿ ನಡೆಯಿತು. ಬೇರೆ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳು, ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳು ಕೂಡ ಇಲ್ಲಿ ಮುಂದೆಯೂ ನಡೆಯಲಿಕ್ಕಿದೆ, ಹಿಂದೆ ನಡೆದಿದೆ. ಮುಖ್ಯವಾಗಿ ಅದು ಸಂಗೀತ, ಸಾಹಿತ್ಯ, ಕಲೆಗೆ ಸಂಬಂಧಪಟ್ಟಂಥದ್ದೆಲ್ಲವೂ ಕೂಡ. ಯಕ್ಷಗಾನ, ಇಲ್ಲೊಂದು ಯಕ್ಷಗಾನ ಒಂದು ಕಾರ್ಯಕ್ರಮವು ಕೂಡ ನಡೆಯಲಿಕ್ಕಿದೆ. ಇಂಥದ್ದೆಲ್ಲ ಒಳ್ಳೆಯ ವಿದ್ಯೆಯ ಜೊತೆಗೆ ಒಳ್ಳೆಯ ಕಾರ್ಯಕ್ರಮವನ್ನು ಈ ರೀತಿಯಲ್ಲಿ ನಾವು ಮಾಡ್ತಾ ಇದ್ದರೆ ಅದೇನಾಗ್ತದೆ ಅಂದರೆ ಮಕ್ಕಳಲ್ಲಿ ಒಂದು ರೀತಿಯ ಒಳ್ಳೆಯ ಸಂಸ್ಕಾರವನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಅದು ಮಾಡ್ತದೆ. ಮುಖ್ಯವಾಗಿ ಇವರು ಕುವೆಂಪುರವರು ಹೇಳಿದಂಥ ಮಾತನ್ನು ಇಲ್ಲಿ ಉಲ್ಲೇಖಿಸಬೇಕು. ಏನು ಅಂತಂದರೆ, ವಿದ್ಯಾರ್ಥಿಗಳೆಂದರೆ ಭತ್ತ ಬೆಳೆಯುವ ಗದ್ದೆಗಳಾಗಬೇಕೇ ವಿನಃ ಭತ್ತ ತುಂಬಿಸುವ ಗೋಣಿಚೀಲಗಳಾಗಬಾರದು ಅಂತ. ಇದು ಕುವೆಂಪುರವರು ಹೇಳಿದಂತಹ ಮಾತು. ಯಾಕೆಂತಂದರೆ, ಒಂದು ಕಾಲದಲ್ಲಿ ನಮ್ಮಲ್ಲಿ ಗುರುಕುಲ ಪದ್ಧತಿ ಇತ್ತು, ಗುರುಕುಲ ಪದ್ಧತಿ ಅಂತ. ಆ ಗುರುಕುಲ ಪದ್ಧತಿಯಲ್ಲಿ ಋಷಿಮುನಿಗಳು ಆ ಒಂದು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದರಂತೆ. ಆವಾಗ ಸದ್ವಿದ್ಯೆಯ ಜೊತೆಗೆ ಸದ್ವ್ಯಕ್ತಿಗಳನ್ನು ತಯಾರು ಮಾಡುವಂಥದ್ದೇ ಅದರ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಅದು ಜೀವನೋಪಾಯಕ್ಕಾಗಿಯೂ ಇರಲಿಲ್ಲ, ಅದು ಜ್ಞಾನ ಸಂಪಾದನೆಗೂ ಆಗಿರಲಿಲ್ಲ. ಒಳ್ಳೆಯ ವ್ಯಕ್ತಿಗಳನ್ನು ತಯಾರು ಮಾಡುವಂಥದ್ದಾಗಾಯಿತು. ಆಮೇಲೆ ನೆಕ್ಸ್ಟ್ ಹಂತದಲ್ಲಿ ಏನಾಯಿತು ಅಂದರೆ ಐಗಳ ಮಠ ಅಂತ ಪ್ರಾರಂಭ ಆಯಿತು. ಐಗಳ ಮಠದಲ್ಲಿ ಏನಾಯಿತು ಅಂತಂದರೆ, ಬೇರೆ ಬೇರೆ ಅವರವರ ಅರ್ಹತೆಗೆ ಅನುಗುಣವಾಗಿ ಗಣಿತಶಾಸ್ತ್ರ ಕಲಿತವರು ಜ್ಯೋತಿಷಿಗಳಾದರು, ವೈದ್ಯ ವಿದ್ಯೆಯನ್ನು ಕಲಿತವರು ವೈದ್ಯರಾಗುವಂಥದ್ದು, ಯೋಧ ವಿದ್ಯೆಯನ್ನು ಕಲಿತವರು ಯೋಧರಾಗು, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಪ್ರಾರಂಭ ಆಯಿತು. ನಂತರ ಏನಾಯಿತು ನಮ್ಮ ದೇಶದಲ್ಲಿ ಅಂತಂದರೆ, ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯಿಂದಾಗಿ ಏನಾಯಿತು, ನಾವು ಕ್ಲಾಸ್ ರೂಮ್ಗಳಲ್ಲಿ ವಿದ್ಯೆಯನ್ನು ಪಡೆಯತಕ್ಕಂಥದ್ದನ್ನು ನಾವು ಪ್ರಾರಂಭ ಮಾಡಿದೆವು. ಕೊನೆಗೇನಾಯಿತು ಅಂದರೆ, ಎಲ್ಲ ಶಿಕ್ಷಣ ಸಂಸ್ಥೆಗಳು ಪದವೀಧರರನ್ನು ಸೃಷ್ಟಿಸುವಂಥ ಕಾರ್ಖಾನೆಗಳಾಗಿಯೇ ಹೋಯಿತು. ಇದಾಗಬಾರ್ದು. ವಿದ್ಯೆಯ ಜೊತೆಗೆ ಒಳ್ಳೆಯ ಸಂಸ್ಕಾರ ಸಿಗತಕ್ಕಂಥದ್ದು ಆಗಬೇಕು. ಅದರಿಂದಾಗಿ ಏನಾಯಿತು ಅಂತಂದರೆ, ನಮ್ಮ ದೇಶದಲ್ಲಿ ಬೇರೆ ಬೇರೆ ಅನಾಹುತಗಳೆಲ್ಲ ಆಯಿತು. ಈಗ ಏನು ಈ ದೇಶದಲ್ಲಿ ದೊಡ್ಡ ದೊಡ್ಡ ಅನಾಹುತಗಳನ್ನು ಮಾಡ್ತಾರೋ, ಅದು ಎಂತೆಂಥ ತೊಂದರೆಗಳನ್ನು ಕೊಡ್ತಾರೋ ಎಲ್ಲ ವಿದ್ಯಾವಂತ ಯುವ ಜನಾಂಗವೇ ಮಾಡ್ತಕ್ಕಂಥದ್ದು. ಆದ ಕಾರಣ ವಿದ್ಯೆ ಅಂತಹ ಒಂದು ಅನಾಹುತವನ್ನು ಮಾಡ್ತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದಲ್ಲ. ಅದು ವಿದ್ಯೆ ಎನ್ನುವಂಥದ್ದು ಅದು ಬದುಕಿಗೊಂದು ದಾರಿದೀಪವಾಗಿರುತ್ತದೆ, ಅದು ಜ್ಞಾನದ ಬೆಳಕಾಗಿರ್ತದೆ. ಆದ ಕಾರಣ ಮನುಷ್ಯತ್ವವನ್ನು ರೂಪಿಸುವುದರ ಮೂಲಕ ಒಳ್ಳೆಯ ಮನುಷ್ಯನನ್ನು ಸೃಷ್ಟಿಸುವಂಥದ್ದೇ ನಮ್ಮ ಶಿಕ್ಷಣ ಆಗಿರಬೇಕು. ಅಂತಹ ಒಂದು ಉದ್ದೇಶದಿಂದ ಈಗ ಸರ್ಕಾರ ಎಚ್ಚೆತ್ತುಕೊಂಡು ಆ ರೀತಿಯಲ್ಲಿ ಜನಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಬೇರೆ ಬೇರೆ ರೂಪದ ಅವರವರ ಪ್ರತಿಭೆಗಳಿಗೆ ಏನು ಅವಕಾಶಗಳು ಬೇಕೋ ಅದೆಲ್ಲವನ್ನು ಈಗ ಒದಗಿಸಿಕೊಡ್ತಾ ಇದ್ದಾರೆ. ಆದ ಕಾರಣ ವಿದ್ಯೆಯ ಜೊತೆಗೆ ಮಕ್ಕಳು ಸಂಸ್ಕಾರಯುತ ಮಕ್ಕಳಾಗಿ ಇರುವುದಕ್ಕೆ ಸಾಧ್ಯ ಆಗುತ್ತಾ ಇದೆ. ಈಗ ಮತ್ತೊಂದು ಇಲ್ಲಿ ನಾವು ನೆನಪಿಡಬೇಕಂತ ಅಂಶ ಅಂದರೆ, ಒಂದು ವಿದ್ಯಾಸಂಸ್ಥೆ ಅಂದರೆ ಅಲ್ಲಿ 4 ಚಕ್ರಗಳು. ಒಂದು ವಿದ್ಯಾರ್ಥಿಗಳು, ಅಧ್ಯಾಪಕರು, ಅದೇ ರೀತಿಯಲ್ಲಿ ಹೆತ್ತವರು ಮತ್ತು ಮ್ಯಾನೇಜ್ಮೆಂಟ್. ಇದು 4 ಚಕ್ರ, ಒಂದು ರಥಕ್ಕೆ 4 ಚಕ್ರಗಳಿದ್ದಾಗೆ ಈ 4 ಚಕ್ರಗಳು ಕೂಡ ಪರಸ್ಪರ ಹೊಂದಾಣಿಕೆಯಿಂದ ಪರಸ್ಪರ ಸಹಕರಿಸಿಕೊಂಡು ಇದ್ದರೆ ಮಾತ್ರ ರಥ ಮುಂದೆ ಹೋಗಲಿಕ್ಕೆ ಸಾಧ್ಯ ಉಂಟು. ಆದ ಕಾರಣ ಇಲ್ಲಿ ಇರತಕ್ಕಂಥ ಹೆತ್ತವರೆಲ್ಲ
ಏನು ಮಾಡಬೇಕು ಅಂದರೆ ವಿದ್ಯಾಸಂಸ್ಥೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು. ವಿದ್ಯಾಸಂಸ್ಥೆಯಲ್ಲಿ ಯಾವ ಅಧ್ಯಾಪಕರು ವಿದ್ಯೆಯನ್ನು ಕಲಿಸಿಕೊಡ್ತಾರೋ ಅವರನ್ನು ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಸಿಗಲಿಕ್ಕೆ ಸಾಧ್ಯತೆ ಉಂಟು. ಯಾಕೆಂತಂದರೆ ನಾವು ನಮ್ಮ ಮಕ್ಕಳಿಗೆ ಒಂದಷ್ಟು ಸಂಪತ್ತನ್ನು ಮಾಡಿಡುವಂಥ ಅಗತ್ಯತೆ ಇಲ್ಲ. ಒಂದಿಷ್ಟು ಭೂಮಿ, ಒಂದಿಷ್ಟು ವಾಹನ, ಒಂದಿಷ್ಟು ಸಂಪತ್ತು ಅವರಿಗೆ ಮಾಡಿಕೊಡುವಂಥ ಅಗತ್ಯತೆ ಇಲ್ಲ. ನಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾವಂತ, ಗುಣವಂತ ಮಕ್ಕಳನ್ನಾಗಿ ಸೃಷ್ಟಿಸುವಂಥ ಕೆಲಸವನ್ನು ನಾವು ಮಾಡಿದೆವು ಅಂತಾದರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಮನೆಗೆ ಅವರು ಸಂಪತ್ತಾಗ್ತಾರೆ, ಈ ದೇಶಕ್ಕೆ ಅವರು ಸಂಪತ್ತಾಗ್ತಾರೆ. ಇದು ಬಹಳ ಮುಖ್ಯ. ಆ ಕೆಲಸ ನಮ್ಮಿಂದ ಆಗಬೇಕು. ಅದು ಆಗಬೇಕಾಗಿದ್ದರೆ ಹೆತ್ತವರು, ಅದೇ ರೀತಿಯಲ್ಲಿ ಗುರುಗಳು, ಅದೇ ರೀತಿಯಲ್ಲಿ ಈ ಆಡಳಿತ ಸಮಿತಿಯವರು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಿಕೊಂಡು ಆ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆಯೂ ಕೂಡ ಇಂದಿನ ಕಾಲದಲ್ಲಿ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಖ್ಯವಾಗಿ ವಿದ್ಯೆ ನಮಗೆ ಅದು ಬೆಳಕು ತೋರಿಸುವಂತಹದ್ದಾಗಬೇಕು. ಅದೇ ರೀತಿಯಲ್ಲಿ ನಾವು ಯಾವ ವಿದ್ಯೆಯನ್ನು ಪಡೀತೇವೋ ಅದು ಯಾವಾಗಲೂ ನಮಗೆ ಸಂಪತ್ತಾಗಿರಬೇಕು ಎನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಎಲ್ಲ ಹೆತ್ತವರು ನೀವು ಯಾವ್ಯಾವ ದೈನಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಲ್ಲಿ ಏನೇನು ಶಾಲೆಗೆ ಹೋದಂಥ ಸಮಯದಲ್ಲಿ ಅವರು ಏನೇನು ಮಾಡ್ತಾ ಇದ್ದಾರೆ, ಅವರ ಏನು ಚಟುವಟಿಕೆಗಳು ನಡೀತಾ ಇದೆ ಎನ್ನುವುದನ್ನು ತಾವೆಲ್ಲರೂ ಕೂಡ ವಿಚಾರಿಸಿಕೊಂಡಿರಬೇಕು. ಅದೇ ರೀತಿಯಲ್ಲಿ ಸಂಬಂಧಪಟ್ಟಂತಹ ಯಾವ ಅಧ್ಯಾಪಕರಿರ್ತಾರೆ, ಅದು ತರಗತಿ ಅಧ್ಯಾಪಕರಿರ್ಬೋದು, ಮುಖ್ಯೋಪಾಧ್ಯಾಯರಿರ್ಬೋದು, ಅವರೊಂದಿಗೆ ನೀವು ನಿರಂತರವಾದಂಥ ಸಂಪರ್ಕವನ್ನು ಇಟ್ಟುಕೊಳ್ಳಬೇಕು. ಯಾಕೆ ಅಂತಂದರೆ ನಮ್ಮ ಮಕ್ಕಳು ನಮಗೇನಾಗಬೇಕು, ಆಪತ್ತಾಗಬಾರ್ದು, ಅವರು ನಮಗೆ ಸಂಪತ್ತಾಗಬೇಕು. ಆದ ಕಾರಣ ಒಳ್ಳೆಯ ಮಕ್ಕಳನ್ನು ಸೃಷ್ಟಿಸುವಂತಹ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿದಾಗ ನಮ್ಮ ಮನೆಗೂ ಒಳ್ಳೆ ಹೆಸರು ಬರ್ತದೆ, ನಮ್ಮ ಸಂಸ್ಥೆಗೂ ಕೂಡ ಒಳ್ಳೆ ಹೆಸರು ಬರ್ತದೆ. ನಾನು ಯಾವಾಗಲೂ ಒಂದು ನೆನಪಿಸುವಂಥ ಒಂದು ಅಂಶ ಉಂಟು. ಇಲ್ಲಿ ನಮ್ಮ ಒಬ್ಬರು ಓಲ್ಡ್ ಸ್ಟೂಡೆಂಟ್ಸ್ ಇದ್ದರು, ಹಳೆ ವಿದ್ಯಾರ್ಥಿ. ಒಂದು ದಿವಸ ನನಗೆ ಫೋನ್ ಮಾಡಿದ ಆ ಹೆಣ್ಣುಮಗಳು ನನಗೆ ಫೋನ್ ಮಾಡಿದ್ರು. ಏನು ಅಂತಂದರೆ, ಸರ್ 9 ಗಂಟೆಗೆ ಫೋನ್ ಮಾಡಿದ್ದು, ನಾನು 11 ಗಂಟೆಗೆ ಈಗ ನಾನು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದೇನೆ, ಡಾಕ್ಟರ್ ವಿದ್ಯಾಕುಮಾರಿ ಅಂತ. ನಾನು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದೇನೆ, ನಾನು ಈಗ 11 ಗಂಟೆಗೆ ಚಾರ್ಜ್ ತಗೊಳ್ತಾ ಇದ್ದೇನೆ ಸರ್, ನನಗೆ ಆಶೀರ್ವಾದ ಮಾಡಿ ಅಂತ. ನೋಡಿ, ಆವಾಗ ಆ ಒಂದು ಕ್ಷಣ ಉಂಟಲ್ಲ, ಅದು ಬಹಳ ಸಂತೋಷ ಕೊಡ್ತಕ್ಕಂಥ ವಿಚಾರ. ಯಾಕೆಂದರೆ ನಮ್ಮ ಮಕ್ಕಳು ಒಳ್ಳೆಯ ಒಂದು ಸಾಧನೆಯನ್ನು ಮಾಡದೇ ಇರುವಂತಾದರೆ ಮೊದಲು ಸಂತೋಷ ಪಡುವವರು ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು. ಆಮೇಲೆ ಎರಡನೆಯವರು ಯಾರು ಅಂತಂದರೆ ಅವರು ವಿದ್ಯೆ ಕೊಟ್ಟಂತಹ ಅಧ್ಯಾಪಕರು. ಆದ್ದರಿಂದ ಇಲ್ಲಿರ್ತಕ್ಕಂತಹ ಮಕ್ಕಳು ಯಾವಾಗಲೂ ನೆನಪಿಟ್ಟುಕೊಳ್ಬೇಕಾದಂಥ ವಿಷಯ ಏನು ಅಂತಂದರೆ, ಈ ರೀತಿಯಾಗಿ ಒಂದು ಅಧ್ಯಾಪಕರಿಗೆ ಅಥವಾ ಹೆತ್ತವರಿಗೆ ನಾನು ಇಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ ಎನ್ನುವಂತಹ ಒಂದು ವಿಚಾರವನ್ನು ತಿಳಿಸಿದಂತಾದರೆ ಅದಕ್ಕಿಂತ ದೊಡ್ಡ ಸಂತೋಷ ಈ ಪ್ರಪಂಚದಲ್ಲಿ ಬೇರೊಂದು ಇಲ್ಲ ಎನ್ನುವಂತಹ ಮಾತಿನೊಂದಿಗೆ ಎಲ್ಲರೂ ಕೂಡ ಈ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಇದು ಶತಮಾನೋತ್ಸವವನ್ನು ಆಚರಿಸಿದಂಥ ಒಂದು ವಿದ್ಯಾಸಂಸ್ಥೆ. ಒಳ್ಳೆಯ ಮ್ಯಾನೇಜ್ಮೆಂಟ್ ಇದೆ, ಒಳ್ಳೆಯ ಅಧ್ಯಾಪಕರಿದ್ದಾರೆ, ಮುಖ್ಯೋಪಾಧ್ಯಾಯರುಗಳಿದ್ದಾರೆ, ಒಳ್ಳೆಯ ಪರಿಸರ ಇದೆ, ಒಳ್ಳೆಯ ಒಂದು ಗ್ರೌಂಡ್ ಕೂಡ ಇಲ್ಲಿ ಇದೆ. ಇಂತಹ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ವಿದ್ಯೆಯನ್ನು ಪಡೆಯುವುದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೂಡ ಪಡೆಯತಕ್ಕಂಥ ಕೆಲಸ ನಡೆಯಲಿ. ಅದೇ ರೀತಿಯಲ್ಲಿ ನಾವು ಮನೆಗಳಲ್ಲಿ ಏನು ಮಾಡಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ದೇವರ ಮೇಲೆ ಭಕ್ತಿ ಗೌರವ ಇರುವಂತಹ ಏನು ಕಾರ್ಯಕ್ರಮಗಳಿದೆ ಅದಕ್ಕೆ ಹೆಚ್ಚು ಅವಕಾಶವನ್ನು ಅವರಿಗೆ ಮಾಡಿಕೊಡಬೇಕು. ಯಾಕೆ ಅಂತಂದರೆ ಮನೆಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನೇ ಅಲಕ್ಷ್ಯ ಮಾಡ್ತಾರೆ ಅಂತಾದರೆ, ಮನೆಗೆ ಬಂದಂಥ ಅತಿಥಿಗಳೊಂದಿಗೆ ಮಾತನಾಡುವುದಿಲ್ಲ ಅಂತಾದರೆ, ಅದೇ ರೀತಿಯಲ್ಲಿ ವಿದ್ಯೆ ಕೊಟ್ಟಂಥ ಅಧ್ಯಾಪಕರಿಗೆ ಅವರಿಗೆ ಗೌರವ ಕೊಡುವುದಿಲ್ಲ ಅಂತಾದರೆ, ಈ ದೇಶದ ಈ ಸಮಾಜದಲ್ಲಿ ಪೀಡೆ ತರುವಂತಹ ಕೆಲಸವನ್ನು ನಮ್ಮ ಮಕ್ಕಳು ಮಾಡ್ತಾರೆ ಅಂತಾದರೆ ಅದು ದೊಡ್ಡ ಒಂದು ದುರಂತ ಆಗ್ತದೆ. ಅಂತಹ ಕೆಲಸ ಕಾರ್ಯಗಳು ಖಂಡಿತ ಆಗಬಾರ್ದು ಅಂತ ಆಗಿದ್ದರೆ ನಾವೆಲ್ಲರೂ ಮನೆಯಲ್ಲಿರ್ತಕ್ಕಂತಹ ಮಕ್ಕಳನ್ನು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಅವರನ್ನು ಸಾಕುವಂಥ, ಅವರಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ಕಲಿಸಿಕೊಡ್ತಕ್ಕಂಥ, ಒಳ್ಳೊಳ್ಳೆ ಪ್ರತಿಭೆಗಳನ್ನು ಅವರು ಹೊರಹಾಕತಕ್ಕಂಥ ಕೆಲಸವನ್ನು ಮಾಡುವುದರ ಮೂಲಕ ಅವರಿಗೆ ಸಂಗೀತ, ಸಾಹಿತ್ಯ, ಕಲೆಯಲ್ಲಿ ಹೆಚ್ಚು ಜ್ಞಾನವನ್ನು ಕೊಡುವುದರ ಮೂಲಕ ವಿದ್ಯಾವಂತ ಯುವಕರನ್ನು ಸೃಷ್ಟಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡುವ ಅಂತಹ ಒಳ್ಳೆಯ ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಯಲ್ಲಿ ಮೂಡಿ ಬರಲಿ. ಅದರೊಟ್ಟಿಗೆ ಅವರು ಸಮಾಜದಲ್ಲಿ, ದೇಶದಲ್ಲಿ ಒಳ್ಳೆಯ ಒಂದು ವ್ಯಕ್ತಿಗಳಾಗಿ ನಮ್ಮ ಈ ಒಂದು ವಿದ್ಯಾಸಂಸ್ಥೆಗೆ ಒಳ್ಳೆಯ ಹೆಸರು ತರುವಂತಹ ಒಂದು ಕಾರ್ಯ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಈ ವಾರ್ಷಿಕೋತ್ಸವ ಬಹಳ ಸುಂದರವಾಗಿ ನಡೆದಿದೆ. ಇನ್ನೂ ಕೂಡ ಏನೇನು ಈ ಕಾರ್ಯಕ್ರಮಗಳು ನಡೀತದೆ ಅದು ನಿರ್ವಿಘ್ನವಾಗಿ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಈ ಒಂದು ಸಂಸ್ಥೆಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಡಿ.
ನೀವು ಯಾರ್ಯಾರು ಈ ಒಂದು ಸೇವಾ ಸಂಸ್ಥೆಗೆ ಈ ರೀತಿಯ ಒಳ್ಳೊಳ್ಳೆ ಸಹಕಾರವನ್ನು ಕೊಡ್ತಾ ಇದ್ದಾರೋ ಅವರಿಗೆ ಆ ಭಗವಂತನು ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲಿ ಅಂತ ನಾನು ಸಂದರ್ಭ ಹಾರೈಸಿ ನನ್ನ ಈ ಸಭಾಧ್ಯಕ್ಷ ಸ್ಥಾನದಿಂದ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿ ನಾನು ಮಾತನಾಡಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. Next, as a token of our gratitude and respect, I kindly request our respected correspondent Shri Karunakar J. Uchil to present a memento to all our esteemed guests. Turns what we have into enough. As we come to the conclusion of this memorable event, I request our teacher Srimati Jnaneshwari to propose the vote of thanks, expressing our sincere gratitude to everyone who made this annual day a grand success. Gratitude is the fairest blossom which springs from the soul. Respected President of the function, Mr. Ravindra Rai Kalimar, esteemed Chief Guest, Mr. Ishwar, BO of Mangalore South, distinguished guest, Mrs. Mamata D.S. Gatti, Mrs. Sarita Ashok Mangalore, Mr. Harish T. Uchil, Srimati Geeta Shetty, Honorable Correspondent and Management Members, respected headmistresses, teachers, parents, dear students and all our esteemed invitees, I wish you all Namaskar. As this event, a vibrant annual day celebration draws to the close, it is with a deep sense of the gratitude and pride that I propose the vote of thanks. First and foremost, we extend our heartfelt gratitude to our chief guest, Mr. Ishwar, Block Education Officer, Mangalore South, for graciously accepting our invitation, for sharing his valuable thoughts which truly inspired and motivated us all. We express our sincere thanks to our President of the function, Mr. Ravindra Rai Kalimar, for presiding over today's program and for his constant encouragement and unwavering support to education and our institution. A respectful thanks to Mrs. Mamata D.S. Gatti, President of Karnataka Cashew Development Corporation, for her gracious presence and for inspiring us through her commitment through social and economic development. We extend our sincere gratitude to Mrs. Sarita Ashok Mangalore, Director, Odyur Vividodesha Sahakari Sangha, for honoring this occasion. Our heartfelt thanks to Mr. Harish T. Uchil, President of Mururabovi Moya Mahasabha Someshwar, for his continued guidance, encouragement and support to education and to our institution. We also express our sincere appreciation Srimati Geeta Shetty, a cluster resource person, Mangalore South, her presence, guidance and constant support in strengthening academic excellence. We place on record our sincere gratitude to our correspondent, Shri Karunakar J. Uchil, for his able to leadership, encouragement and unwavering support which continue to strengthen the growth and development of Uchil Bovi's educational institutions. We gratefully acknowledge the guidance and support of management, Mururabovi Moya Mahasabha Someshwar, and all the management members whose vision and leadership continue to guide our institution to excellence. A special word of appreciation to our headmistress, Mrs. Jayashri, and our Kannada medium headmistress, teacher Meghalatha, for their dedicated leadership, academic excellence and tireless effort in guiding our staff and students, which have been instrumental in
making today's program a grand success, and our teachers and non-teaching staff for their sincere effort and meticulous planning. We also thank our media partner Posakural for their valuable support and coverage of today's annual day function. The plays on record are sincere thanks to Sri Bhagavati Shamiana Uchil Someshwar for the beautiful well arrangement Shamiana and Pandal setup, which added elegance and grandeur to the event. Our sincere gratitude to Mr. Jagadish, Sonu Electricals, Pandit House Tukkotu for the excellent electrical lights and arrangements, ensuring the smooth and flawless conduct of the program. We extend our thanks to our parents, PTA members, alumni, well-wishers, and all those who have joined us today and encouraged our students with their warm presence and applause. All alone we can do little. Together we can do so much. But this word, I conclude the vote of thanks once again, expressing our gratitude to everyone who has directly or indirectly contributed to the success of this celebration. On behalf of Uchil Bovis Educational Institution, I extend our sincere thanks to each and everyone who supported this program. Thank you all. Have a great day.